ಸಂದರ್ಭ ನಾನು ಯೋಚನೆ ಮಾಡ್ತಿದ್ದೆ ಈ ಸರಿ 25ನೇ ವರ್ಷದ ಉತ್ಸವಕ್ಕೆ ರಾಜೇಶನ್ನೇ ಬರೋಡು ದಾಪಂಡ ಎಂಕ್ಲೆಗೆ ಬಾರಿ ಕೈತಲ್ದಾರ್ಲ ಎನ್ನ ಬಾರಿ ಪ್ರೀತಿದಾರ್ಲ ಇರು ಬಕ್ಕ ಧಾರ್ಮಿಕವಾದ ಸಾಮಾಜಿಕವಾದ ಮಾತಾ ವಿಷಯ ಇರು ಎಂಕ್ಲೆಗೆ ಪೂರರೆಗ್ಲ ಮಾರ್ಗದರ್ಶನ ಆಶೀರ್ವಾದ ಪುರ ಮಲ್ತಿನಾರು ಅಂಚಿತ್ತಿನ ಕ್ಷೇತ್ರ ಬಂಟ್ವಾಳದ ಅಂಚಿನ ಒಂಜಿ ಕ್ಷೇತ್ರ ಅಲ್ಲಿ ಗೆಂದದು ಜನಕಲ್ನ ಮಧ್ಯದ ನಿರಂತರ ಕೆಲಸ ಮಲ್ತಿನಾರು ಎನ್ನ ಇರ್ನ ವಿಷಯ ಒಂಜಿ ದಾದಪನೋಡು ಬಂದ ಕೆಲವರು ಸಡನ್ ಬರ್ತದ MLA ಕ್ಯಾಂಡಿಡೇಟ್ ಆಪೇರು ಗೆಂದುವೇರ ಪೂರ ಸರಿ ಅಂಡ ರಾಜೇಶ್ ಅನ್ನೆ ಅರ್ನ ಬಾಲ್ಯ ನೇಟೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಕ್ಕ ನಿರಂತರ ಸಾಮಾಜಿಕ ಕೆಲಸ ಮಲ್ತೊಂದು ಹೊರ MLA ಓಟು ಗುಂತುದು ಅಲ್ಪ ರಮನಾಥ್ ರೈಕಲ್ನ ಎದುರು ಸೋತುದು ಐದು ಬಕ್ಕ ಹಠ ಬತ್ತದು ಯಾನು ದುಂಬಾಗಿ ನಮ್ಮ ಕಾರ್ಯಕರ್ತರಿಗೆ ನಿರಾಸೆ ಆದರೆ ಬುಡುಪುನೇ ಜೀವನ್ ಪುನಃ ಸಂಕಲ್ಪದೊಟ್ಟಿಗೆ 5 ವರ್ಷ ಏತ್ ಪಾದಯಾತ್ರೆ ಏತ್ ಸಭಾ ಕಾರ್ಯಕ್ರಮ ಏತ್ ಜನಪರವಾದ ಕೆಲಸ ಏತ್ ಜನತಾ ಕಣ್ಣು ಒರೆಸಿನಂಚಿನ ಕೆಲಸ ಏನು ಪೂರ ಮಲ್ತದೆ 5ನೇ ವರ್ಷಡ್ ಆರು ಪ್ರಚಂಡ ಬಹುಮತಡ್ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ MLA ಆದ ಆಯ್ಕೆ ಆದ ಆಯ್ಬಕ್ಕ ಇನ್ನಿ ಒಂಜಿ ಗಳಿಗೆಲ ವಿಶ್ರಾಂತಿ ದೆತೊನಂದ ನಿಜವಾದ ಅರೆಗಿಂದು ಅಗತ್ಯನೇ ಇಜ್ಜಿ ಅರ್ನ ವ್ಯಾಪ್ತಿಯೇ ಬೇತೆ ಅಂಡ ಒಂಜಿ ಜನಸಾಮಾನ್ಯರನ್ನ ಕೆಲಸ ಮಲ್ಪಡುವ ಅನ್ಪನ ಕಾರಣಕ್ಕೋಸ್ಕರ ನಿತ್ಯ ನಿರಂತರ ಓಡಾಟ ಮಲ್ತದೆ ಬಂಟ್ವಾಳ ಫಂಡ ಯಾನ್ಯಾಪಲ ಪಂಡ್ರಣ್ಣು ದಕ್ಷಿಣ ಕನ್ನಡ ಜಿಲ್ಲೆದ ಹೃದಯ ಫಂಡ ಬಂಟ್ವಾಳನೇ ಅವೇ ಬಂಟ್ವಾಳ ಸರಿ ಇತ್ತಂದ್ರೆ ಇಡೀ ಜಿಲ್ಲೆ ಸರಿ ಉಂಡು ಒಂದು ಅರ್ಥ ಬಂಟ್ವಾಳದ ತೊಂದರೆ ಅಂಡ ಪೂರ ತೊಂದರೆ ಅನ್ನೊಂದು ಅರ್ಥ ಅಂಚಾದ ಬಂಟ್ವಾಳನ ಸಮರ್ಥವಾದ ಪ್ರತಿನಿಧಿಸೊಂದು ಬಂಟ್ವಾಳದ ಜನಕ್ಲೆಗೆ ಬೋಡಾಪನ ಪೂರ ಕೆಲಸ ಮಲ್ತೊಂದು ಬಂಟ್ವಾಳದ ಊರ್ದ ಜನಕ್ಲೆಗೆ ವಿಶೇಷವಾದ ಪರ್ಪುನ ನೀರನ್ನು ಇಲ್ಲಿ ಇಲ್ಲ ಗೆತ್ತವನಿಟ್ಟು ಪ್ರಥಮ ಒಂಜಿ ದಕ್ಷಿಣ ಕನ್ನಡ ಜಿಲ್ಲೆ MLA ಏರ್ ಪಂಡ ರಾಜೇಶನ್ನೇ ಪನಿಯರ್ ಅತ್ಯಂತ ಸಂತೋಷ ಆಪುಂಡು ಮಾತ ವಿಷಯ ಎಲ್ಲ ರಾಜೇಶನ್ನೇ ಬಾರಿ ಮೇರು ವ್ಯಕ್ತಿತ್ವ ಬಾರಿ ಸಮಾಧಾನ ಚಿತ್ತವಾದ ಮಾಧ್ಯಮದ ಸಮಸ್ಯೆಯನ್ನು ಕೇನೊಂದು ನಿತ್ಯ ನಿರಂತರ ಕೆಲಸ ಮಲ್ತಿನಾರು ಈ 25ನೇ ವರ್ಷದ ಈ ಸಂದರ್ಭಡ್ ಎಂಕ್ಲಿನ ಈ ದೀಪ ಪ್ರಜ್ವಲನೆ ಮಲ್ಪರೆ ಬತ್ತನ ಎಂಕ್ಲಿಗೆ ಮಾತ್ರೆಗಳ ಅತ್ಯಂತ ಸಂತೋಷ ರಾಜೇಶನ್ನ ಇರೇನು ಅತ್ಯಂತ ಪ್ರೀತಿಪೂರ್ವಕವಾದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಲ್ತೊಂದಿಲ್ಲ 25 ವರ್ಷ ಕುದುಂಬು ಒಂಜಿ ಸ್ಮಶಾನದ ಹೋರಾಟಗೋಸ್ಕರ ಪಿದಾಡ್ ನಂಚಿನ ನೇನು ಅಂತಿಮವಾದ ಸ್ಮಶಾನ ಅಂಡ್ ಸ್ಮಶಾನ ಆದ ಜಯರಾಮ್ ಶೆಟ್ರು ಪುನಗ ಸ್ಮಶಾನಕ್ಕೆ ಜಾಗ ತೆಗೊಂಡು ಸ್ಮಶಾನ ಅಂಡ್ ಸ್ಮಶಾನ ಆಯ್ಬಕ್ಕ ಇಂಚನೆ ಒರಿಯರ ಬಲ್ಲಿ ಎಂಗ್ಲ 26 ಸಂಘಟನೆ ಆನಿತ್ತಿನ ಒಟ್ಟಿಗೆ ಆಯ್ತಾ ನೇತೃತ್ವ ಯಾನೇ ಇರ್ತೀನಿ 26 ಸಂಘಟನೆದ ನೇತೃತ್ವ ಜಯರಾಮ್ ಶೆಟ್ಟಿ MLA ಪುನಗ ದೆತೊಂದು ಆ 26 ಸಂಘಟನೆದಾಗಲಿಲ್ಲ ಒಟ್ಟು ಸೇರ್ಸಾವೊಂದು ಆನಿ ನನ್ನ ಸ್ಮಶಾನ ಆಯ್ಬಕ್ಕ ಬುಡ್ರವಲ್ಲಿ ಪನ್ಪುನಾಗ ಶ್ರೀಕೃಷ್ಣ ಪರಮಾತ್ಮೆ ಬಂಡೇರಿ ಎನ್ನ ಕೆಲಸ ಮಲ್ಪೊಂದು ಪನ್ಪುನಲೆಕ್ಕ ಅರೇ ಒಂಜಿ ಸಂದೇಶ ಕೊರ್ನಲೆಕ್ಕ ಕೊರಿಯರು ಕೆಲಸ ಸ್ಟಾರ್ಟ್ ಮಲ್ತ ಇಂದುವೇ ಜಾಗಡ್ ಇಂದು ನಿಜವಾದ ಜಾಫರ್ ಸಾಹೇಬರ್ನ ಜಾಗಂದು ಅಲ್ತದ ಬತ್ತನ ಇಡೇ ಮುಟ್ಟ ಜಾಫರ್ ಸಾಹೇಬರ್ನ ಜಾಗ ಈ ಜಾಗಡ್ ಸಂಘದ ಶಾಖೆ ಮಲ್ತದ ರಕ್ಷಾಬಂಧನ ಉತ್ಸವ ಮಲ್ತೊಂದು ಆಯ್ತ ಕೆಲಸ ಕಾರ್ಯ ಮಲ್ತೊಂದಿತ್ತ ದುಂಬಾಗ ಮುಲ್ಪನೇ ಜಾಗಡ್ ಕುಲ್ಲುದು ಒಂಜಿ ಉತ್ಸವ ಮಲ್ಪನ ಬಗ್ಗೆ ಯೋಚನೆ ಬರ್ತಂದು ಯೋಚನೆ ದೇವರು ಕೊರಿಯರು ಅಣ್ಣ ಮೂಲ ಮಲ್ತಿಜ ಅವಳು ರಮೇಶ್ ಶೆಟ್ರನ ಜಾಗಡ್ ಮಲ್ತ ಅದ್ ಬಕ್ಕ ಗೊತ್ತಾಯ್ನ ವರ್ಣ ಜಾಗನ್ ಅದ್ ಬಕ್ಕ ಈ ಜಾಗ ಎಂಕ್ಲೆ ತಿಕ್ಕನ್ ಅಂದ ಈತು ಪುರ ಪಂಡಿನ ಬಂದ ಈ ಜಾಗ ಮಲ್ಪ ಅಂದ ಕನಸಿಡ್ಲ ಎಂಕ್ಲೆ ಎನ್ನಿದಿಜ ಈ ಜಾಗ ಎನ್ನ ಮಾಮುನ ಕ್ಯಾರಪುಡು ಮೂಜಿ ಜನಕ್ಕೆ ಜಾಗ ಕೊರ್ದಿದ್ದೇರು ಮೂಜಿ ಜನಟ್ಟು ಒಂಜಿ ಮೋಹನ್ ಮೆಂಡನ್ಗೆ ಜಾಗ ಕೊರ್ನಿ ಅಂಚ ಜಾಗಂದುವೇ ಬೋಡೊಂದು ಪನ್ನಾಗ ಜಾಗನ ಮಾಮುಡ ಪಾತ್ರನಾಗ ಎನ್ನ ಮಾಮು ಗಲ್ಪಿಡಿತ್ತೇರು ಅರ್ಡ ಪಾತ್ರ 6 ಪಂಡೇರು ಮೋನಡ ತೇಂ ಪಾತಿರು ಅನ್ ಪಂಡೇರು ಆರ್ಲ ಬಾರಿ ಪರಮಾಪ್ತೇರು ಅಂಚ 6 ಪಂಡೇರು ಈ ಜಾಗನ ಅರ್ಡ ಪಾತಿರೇರು ನಿಜವಾದ ಇತ್ತೆ 10 ಲಕ್ಷ ಕೊರ್ನಲ್ಲ ಈ ಜಾಗನ ಕೊರೆಯರು ಆಮೇಲೆ ಜಾಗ ಕೊರೊಂದಿಜ್ಜೇರು ಆಮೇಲೆ ಜಾಗನ ಕೇಂದ್ರಲ ಕೊರೊಂದಿಜ್ಜೇರು 10 ಸೆನ್ಸ್ ಅವಲ 6 ಮಾಮೇ ದೆತ್ತು ಒಟ್ಟಿಗೆ ಎತ್ತಿದೆ ಕೊರ್ತನ ಮೂಜಿ ಜನ 10 ಸೆನ್ಸ್ ದೆದೊಂದನ ಅಣ್ಣ ಮೋನನ್ನೇ ನಾನು ಈ ಜಾಗನ ಖಾಲಿ 50,000 ರೂಪಾಯಿಗೆ ಕಟೀಲ್ದ ಅಪ್ಪನ ಆಶೀರ್ವಾದ ಆತನ ಅವ್ ನಿಕ್ಲೆಗೆ ಕೊರ್ರೆ ಅಂತ 50,000 ರೂಪಾಯಿಗೆ ಈ ಜಾಗನ ಕೊರ್ದು ಈ ಬಾಲಕೃಷ್ಣ ಮಂದಿರ ಆಯರಿಗೆ ನೇರ ಕಾರಣಕರ್ತರಾಯನಂಚಿನಾರು ಮೋಹನ್ ಮೆಂಡನ್ ಅಂಚಾದ ಯಾನಾರ್ಡ ಬಂದಿತ್ತ ಈ 25 ವರ್ಷದ ಈ ಕಾರ್ಯಕ್ರಮಕ್ಕೆ ಈ ಉಪಸ್ಥಿತಿ ಕೊಡೊಂದು ಸತ್ಯ ಬನ್ನೋಡು ನಾನು ಇನ್ವಿಟೇಷನ್ ಸಮೇತ ತಂದಿದ್ದೀರಾರು ಯಾನ್ ಬರ್ಪೆ ನಿಕ್ಲಿದಾಯ ಚಿಂತೆ ಅಂತ ಅಂಚಾದ ಇನಿ ಮೋಹನ್ ಮೆಂಡನ್ಲ ನಮ್ಮೊಟ್ಟಿಗೆ ಬೈದೇರು ಅರೆ ನಮ್ಮ ಮಾತನಾಡ ಪರವಾದ ಪ್ರೀತಿ ಸ್ವಾಗತ ಮಾಡ್ತಂದು
ಅಂಚನೆ ನಮ್ಮ ಪ್ರವೀಣ್ ಆಳ್ವೇರು ನಿರಂತರವಾದ ಸಾಮಾಜಿಕ ಧಾರ್ಮಿಕ ಕೆಲಸ ಕಾರ್ಯದೊಟ್ಟಿಗೆ ನನ್ನ ಬಾರಿ ಆತ್ಮೀಯರ ನೆಂಚಿನ ಪ್ರವೀಣ್ ಆಳ್ವೇರಲ್ಲಿ ಈ ಸಂದರ್ಭ ಸ್ವಾಗತ ಮಲ್ಪ ನಮ್ಮ ನಿರಂತರವಾದ ಬಂಟ್ವಾಳ ಶಾಸಕರ ರಾಜೇಶ್ ಅಣ್ಣನೊಟ್ಟಿಗೆ ನಿರಂತರ ಕೆಲಸ ಮಲ್ಪಂಚಿನ ಡಂಬಯನ್ನೇ ನಮ್ಮೊಟ್ಟಿಗೆ ಎಲ್ಲರು ಅರೆಲ್ಲ ಮಾತರಲ್ಲ ಪರವಾದ ಭಾರತೀಯ ಜನತಾ ಪಾರ್ಟಿದ ಪ್ರಧಾನ ಕಾರ್ಯದರ್ಶಿ ಆದ ಕೆಲಸ ಮಲ್ಪೇರು ಅರೆಲ್ಲ ಸ್ವಾಗತ ಮಲ್ತಲ್ಲ ಮುಲ್ ಬಿಜೆಪಿದ ಪನ್ಪನೆಗೆ ದಾಲ ತೊಂದರೆಜ್ಜಿ ನೇರ ಪೂರ ಅವೇ ಏ ರೀತಿಯಿಂದಲ್ಲ ಮುಲ್ಪ ದಾಲ ಹಿಂದುತ್ವ ಬಿಡದು ಬೇತೆ ಪಾತ್ರಜ್ಜಿ ರಾಜೇಶ್ ಅಣ್ಣ ಈ ರೆಕಾರ್ಡ್ ಮಲ್ಪಚ್ಚಿ ಆಂಡಲ ವೀರ ಸಾವರ್ಕರ್ನ ಒಲ್ಪ ಬಂಡು ಆಪನದೆ ಇಡೀ ಊರುಡು ಪಾಕದ ಟಿಕೆಟ್ ಪಾಡ್ದೇರಿ ಏರ್ಲ ದಾಲ ಪಾತ್ರಜ್ಜಿ ವೀರ ಸಾವರ್ಕರ್ ಬಂಡ ಮೂಲು ಸಾವರ್ಕರ್ನ ಜನಾಂಗದಾಗಲೇ ಉಪ್ಪು ನೀವು ಅಂಚನೆ ಜಾಗರಣ ವೇದಿಕೆದ ಪ್ರಕಾಶ್ ಕುಂಪಲ ಮೂಲೊಂಜಿ ಮಾತ್ರೆಗಳ ಬೆನ್ನೆಲುಬಾದ ಯುವಕರಿಗೆ ಶಕ್ತಿಯಾದ ಪೂರ ಎಂಕ್ಲೊಟ್ಟಿಗೆ ಕೆಲಸ ಮಲ್ಪೇರು ಈ ರಜತ ಮಹೋತ್ಸವ ಸಮಿತಿದ ಅಧ್ಯಕ್ಷರಾದ ಕೆಲಸ ಮಲ್ಪೇರು ಅಂಚನೆ ಬಾಲನೆನ್ನ ಆತ್ಮೀಯರು ಬಾಲಕೃಷ್ಣ ಬಾನಜಲ್ ಜಿಲ್ಲಾ ಪಂಚಾಯತ್ದ ಮಾಜಿ ಸದಸ್ಯರ ಬಗ್ಗೆ ನನ್ನ ಬಾರಿ ಆತ್ಮೀಯ ಮಿತ್ರರೆಲ್ಲ ಮೋಹನ್ ಶೆಟ್ಟಿ ಗ್ರಾಮ ಪಂಚಾಯತ್ದ ಉಪಾಧ್ಯಕ್ಷರು ಅಧ್ಯಕ್ಷರು ಬಕ್ಕ ನೇತ ಗೌರವ ಅಧ್ಯಕ್ಷರು ರಜತ ಮಹೋತ್ಸವ ಸಮಿತಿದ ಜಗದೀಶ್ ಆಚಾರ್ಯ ಆರು ನಮ್ಮ ನೇತ ಕಾರ್ಯಾಧ್ಯಕ್ಷರು ವಿಜಯ್ ಕುಮಾರ್ ಎಂಗ್ಲ ಬಿಜೆಪಿದ ರೈತ ಮೋರ್ಚಾದ ಅಧ್ಯಕ್ಷರು ನಮ್ಮ ಮಂಗಳೂರು ಕ್ಷೇತ್ರದ ನಮ್ಮ ಸುಶೀಲಾಕ್ಕೆ ಎಂಗ್ಲ ಮಹಿಳಾ ಸಮಿತಿದ ಅಧ್ಯಕ್ಷರು ರವೀಂದ್ರ ಕುಂಪಲ ಕಾರ್ಯದರ್ಶಿ ಅಂಚನೆ ಎದುರುಳ್ಳ ಚಂದ್ರಶೇಖರ್ ಬಿಜೆಲ್ಲರು ಉತ್ಸವ ಸಮಿತಿದಾರ ಆರು ವೇದಿಕೆ ಕುಲುನೇಜಿ ಪ್ರಹ್ಲಾದ್ ಹಿಂದಾಜೆ ಅಂಚೆ ಮಾತಾಡ್ಲಲ್ಲೇರು ಪ್ರದೀಪನ್ನೆಲ್ಲರು ಪೂರ ಆತ್ಮೀಯರು ಚಂದ್ರಶೇಖರ್ ಬಿಜೆ ಪೂರ ನಮ್ಮ ಗೌರವ ಅಧ್ಯಕ್ಷರು ಮಾಧವ ಬಂಗೇರ್ಲೇರು ಕೋಶಾಧಿಕ ನಮ್ಮ ರಾಜ್ ಸೌಂಡ್ಸ್ ಫಿಲ್ಮ್ ಪಿಕ್ಚರ್ದ ಆನಂದರು ಅರೇನೆ ಆರ್ಲ ನಮ್ಮ ಕೋಶಾಧಿಕಾರಿ ಆದ ಪೂರ ಕೆಲಸ ಮಾಡ್ತಿನಾರು ನಮ್ಮೊಟ್ಟಿಗೆ ನಿರಂತರ ಸಕ್ರಿಯವಾದ ಉಪ್ಪುನಾರು ಫೋಟೋಗ್ರಾಫರ್ಸ್ ಜಿಲ್ಲೆದ ನೇತ ಆಯ್ತ ಸಮಿತಿದ ಅಧ್ಯಕ್ಷರು ಎನ್ನ ಎಕಡೆ ಅನ್ ಪಂಡತೆ ಮಾಮೂ ಲಕ್ಷ್ಮಣ್ ಕಿರೋಡಿ ಆರು ಅರೆಲ್ಲ ಸ್ವಾಗತ ಮಲ್ತಂದು ಅಂಚನೆ ಪ್ರವೀಣ್ ಎಸ್ ಕುಂಪಲಲ್ಲೇರು ಬಲ ಪ್ರವೀಣ ಮಾತ ಈ ಒಂಜಿ ಸಂದರ್ಭದ ಪೂರ ಎಲ್ಲ ನಮ್ಮೊಟ್ಟಿಗೆ ಉಳ್ಳೇರು ಪ್ರವೀಣ್ ಗುಲಾಲ್ ಕಾರ್ಯದರ್ಶಿ ಆದ ಮಂದಿರದ ಪೂರ ಕೆಲಸ ಕಾರ್ಯ ಮಲ್ಪೇರು ಅಂಚನೆ ಸಂಘ ಸಂಸದಗಳು ಪೂರಲ್ಲಿ ಇನಿ ನಮ್ಮ ಮೂಲು ಈರ್ಲು ಎತ್ತಂದ ಇನಿ ಸಭಾ ಕಾರ್ಯಕ್ರಮ ಎಂಚ ಬಂದ ಮೂಲು ಈರುವರಿ ಮಾತ್ರ ಪಾತ್ರ ಬಾಕಿದಾಕ್ಲಿ ಎಂಕ್ಲು ನಿಶ್ಚಯ ಮಲ್ತಿತ್ತೆ ಎಲ್ಲ ಪಾತ್ರ ಒಂಜೇ ಸಂಘದಿಂದ 26 ಸಂಘಟನೆ ಇತ್ತು ನಾನೇ ಇನಿ 44 ಸಂಘಟನೆ ನೇತೊಟ್ಟಿಗೆ ಜೋಡಿಸಾದ ಒಟ್ಟಿಗೆ ಕೆಲಸ ಮಲ್ತದ್ದು ಒಂದು ಖಾಲಿ ಬಾಲಕೃಷ್ಣ ಮಂದಿರ ಎಂಕ್ ಮುಲ್ಪ ಸೀಮಿತ ಬೈಪಾಸ್ ಬತ್ತಿನ ಬಗಮಿಲ ಮಟ್ಟ ಅವು ಪೂರ ಕ್ಲಬ್ ಉಂಡು ಅವು ಪೂರ ನೇತ ಒಂಜಿ ಒಟ್ಟೊಟ್ಟಿಗೆ ಕೆಲಸ ಮಾಡ್ಕೊಂಡು ಅವಲಾನಗ ಎಂಕ್ಲು ಬಬ್ಬನಿ ಮೂಲಾನಗ ಎಂಕ್ ಅಕ್ಲು ಬರ್ಕೊಂಡು ಒಟ್ಟು ಪೂರ ಎಲ್ಲ ಒಟ್ಟೊಟ್ಟಿಗೆ ಸಂಘಟನೆ ಕೆಲಸ ಮಾಡ್ದೊಂದು ನಿರಂತರವಾದ ಪೋಪುನ ಅಂಚಾದ ಅಕ್ಲೆ ಪೂರರೆಗಳ 44 ಸಂಸ್ಥೆದಕ್ಲೆಗಳ ಈ ನೀವು ಅಭಿನಂದನಾ ಸನ್ಮಾನ ಕಾರ್ಯಕ್ರಮ ಇರ್ನ ಸಮ್ಮುಖಡು ಮಲ್ಪನಿಂದ ಯೋಚನೆ ಮಲ್ತದ್ದು ಮಲ್ತೀನಿ ಅಂಡ ಇರೆಗೆ ಅರ್ಜೆಂಟ್ ಇತ್ತು ಹತ್ರ ಮಿತ್ತು ಸಭಾ ಕಾರ್ಯಕ್ರಮ ಪೂರ ವ್ಯವಸ್ಥಿತವಾದುಂಡು ಸಭಾಂಗಣ ಅಂಡ ಗಡಿಬಿಡಿಗೋಸ್ಕರ ಇರ್ದ ಪೂರ ಮೂಲೆ ಮಲ್ತನು ಅಂತ ಅನ್ನೋದು ರಾಜೇಶ್ ಅಣ್ಣನ ನಮ್ಮ ಪರವಾದ ಪ್ರವೀಣ್ ಗುಲಾಲ್ ಬಕ್ಕ ನಮ್ಮ ಮಾಧವ ಬಂಗೇರ್ ಬತ್ತದ ಸನ್ಮಾನದ ಶಾಲು ಕೊರದಾರಿನ ಸ್ವಾಗತ ಮಲ್ಪಡೊಂದು ಕೇನಂದು ನಮ್ಮ ಮೋಹನ್ ಮೆಂಡನ್ ಇನಿತ ಮುಖ್ಯ ಅತಿಥಿ ಅರ್ನ ಬಗ್ಗೆ ಪೂರ ಪಂಡಾನು ನನ್ನ ದಾಲ ಪಂಡ್ರೇಜಿ ನನ್ನ ಒಂಜೆ ಒಪ್ಪುನಿ ಬರಿತ ಜಾಗ ನಿಂಚಾಲ ದೆಪ್ಪದು ಕೊರ್ಲೇಂದ ಅತ್ತೆ ಬೆತ್ತ ದಾಲಜ್ಜಿ ಬರಿತ ಜಾಗ ತಿಕ್ಕಿಂದ ರಾಜೇಶನ್ನ ಆರು ಕೊರ್ನ ಜಾಗನ ಒಲ್ಪಲ ವ್ಯತ್ಯಾಸ ಮಲ್ತೀಜ ಬಾರಿ ಶೋಕುಡಿ ಈ ಜಾಗಗೆ 10 ಸೆನ್ಸ್ಗೆ ಎಂಚಿನ ಪೂರ ರೆಕಾರ್ಡ್ ಆಡು ಪಿನ್ ಟು ಪಿನ್ ರೆಕಾರ್ಡ್ ಮಲ್ದ ನೇನು ಟ್ರಸ್ಟ್ ಮಲ್ತದ ಟ್ರಸ್ಟ್ಗೆ ರಿಜಿಸ್ಟ್ರೇಷನ್ ಮಲ್ತೀತ ಒವೇ ರೀತಿದ ದುಂಬುದ ದಿನಕ್ಲೇಟ್ ಒವೇ ತೊಂದರೆ ಇಜ್ಜಂದನ ರೀತಿಡ್ ಹಿಂದುತ್ವದ ಆಧಾರದ ಮಿತ್ತೇ ಪೋಡ್ ಪನ್ಪನ ಲೆಕ್ಕಲ ಟ್ರಸ್ಟೆಡ್ ಒಂಜಿ ಬೈಲಪುರ ಮಲ್ತದ ಪೂರ ದೀತ ವಾ ತೊಂದರೆ ಇಜ್ಜಾನ್ ಲೆಕ್ಕ ಮಲ್ದ ಈ ಒಂಜಿ ಕಾರ್ಯಕ್ರಮ ಮೋಹನ್ ಎಲ್ಲರು ಅರೆಗೆ ಅಶ್ವಿತ್ ಬಕ್ಕ ಧೀರಜ್ ಬತ್ತದ ಸ್ವಾಗತದ ಮಾಲ್ಪಾಡು ಹಿರಿಯ ಕ್ಲೇಗ್ಲ ನಮ್ಮ ಮಂದಿರದ ಅಧಿಕೃತವಾದ ಉದ್ದೀಪನ ಮಲ್ಪರೆ ನಮ್ಮೊಟ್ಟಿಗೂ ಪುನರ್ ಶ್ರೀ ರಾಜೇಶ್ ನಾಯ್ಕ್ ಒಳ್ಳೆಪಾಡಿ ಗೊತ್ತು ಮಾನ್ಯ ಶಾಸಕರು ತೊಟ್ಟಿಗೂ ಮಂದಿರದ ವಿವಿಧ ಸ್ತರದ ಪದಾಧಿಕಾರಿಗಳ ವೇದಿಕೆ ಓಲಗಾತಿಯರು ಅಕ್ಲೆ ಮಾತರೆಗಳ ಗೌರವಿಸಲಿನ ಕಾರ್ಯಕ್ರಮ
ಈ ಕಾಂಡನೆ ಉತ್ಸವದ ಅಧಿಕೃತ ಉದಿಪನ ಆತಂದು ವಿವಿಧ ಸ್ತರದ ಗಣ್ಯರ್ಗಳ ಸೇರಿಗಡೆ ಉತ್ಸವದ ಉದ್ಘಾಟನೆ ಕಾಣೆ ನಡೆತದೆ. ಮಧ್ಯಾಹ್ನದ ಅಖೇರಿದ ಸಮಾರಂಭದ ಈ ಒಂದು ಯಜ್ಞೆಗೆ ನಮ್ಮೊಟ್ಟಿಗೂ ನಮ್ಮ ಅತಿಥಿ ಗಣ್ಯರ್ಗಳ ಸೇರಿಗಡೆ ನಮ್ಮ ಗೌರವವನ್ನು ಸಂದಾಯ ಮಂತೊಂದು ನಾನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿದೆ ಮಾತರ್ನಲ್ಲ ಪರವಾದ ಸ್ವಾಗತ ಮಾಡ್ತೇನೆ. ಈ ಕಾರ್ಯಕ್ರಮದ ಸ್ಥೂಲವಾಯಿನಂಚಿನ ಇಂಜಿ ಸಂಕ್ಷಿಪ್ತವಾಯಿನಂಚಿನ ಸಭೆಯಲ್ಲಿ ಮತ್ತರ್ಮೇಡು ಓಲಗಾತ ನಚನ ಈ ಕಾರ್ಯಕ್ರಮದ ಉದ್ದೀಪನ ಮಲ್ಪರೆ ನಮ್ಮೊಟ್ಟಿಗೂ ಬತ್ತು ಸೇರು ನಚನ ಶ್ರೀ ರಾಜೇಶ್ ನಾಯ್ಕ್ ಉಳೆಪಾಡಿಗುಟ್ಟು ಶಾಸಕರ ಬಂಟ್ವಾಳ ಶ್ರೀ ರಾಜೇಶ್ ನಾಯ್ಕ್ ಉಳೆಪಾಡಿಗುಟ್ಟು ಇನ್ನಿತ ಬಯ್ಯದ ನರಪ್ರಚನ ಸಮಾರಂಭ ಸಂಘ ಸಂಸ್ಥೆಗಳಿಗೆ ಮಾನಾದಿಗೆ ಮಲ್ಪನಚಿನ ಕಾರ್ಯಕ್ರಮಕ್ಕೆ ಸಾಥ್ ಕೊರೊದ್ದು ಬಾಲಕೃಷ್ಣನ ಕೊಡಿಯಡಿಟ್ಟು ನಡಪನಚಿನ ಯೋಜಿಸ್ ಕಾರ್ಯಕ್ರಮದ ಅಧಿಕೃತವಾದ ನಂದಾದೀಪ ಪ್ರಜ್ವಾಲನೆ ಪುಲ್ಯಕಾಂಡದ ಹೊರತು ನಡೆದಿದ್ದಲ್ಲ ಯೋಜಿ ಸಭೆಲಿಸಿದ ಸಂಪ್ರದಾಯದ ಯಜ್ಞದಂಚಿ ಪೋನುಲ್ಲ ಸಂಪ್ರದಾಯದ ಪ್ರಕಾರವೇ ಪಂಚಬೊಲ್ಪನು ಜಾನಾದಿಗಿರ್ಪನಚಿನ ಪಂಚಬೊಲ್ಪು ನರಲಾವನ ಮೂಲಕ ಪಂಚವರ್ಣದ ನಾಡಡಿ ಯೋಜಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಅಗೇರಿಗೆ ನಡೆಪನಚಿನ ಶುಭ ನನ್ನ ದುಂಬುಕು ನಡಪನಚಿನ ಶೋಭಾ ಯಾತ್ರೆಗೆ ವಿಶೇಷವಾದ ಶೋಭೆಲೆ ಕರ್ರೆ ನಮ್ಮ ಈ ಧಾರ್ಮಿಕ ಸಭೆಯಲ್ಲಿಸಿದ ಧರ್ಮ ಸಭೆ ಅಧಿಕೃತವಾದ ಉದಿಪನ ಮಲ್ತನಚಿನ ಗಣ್ಯರ್ನ ಮಾತರ್ನಲ ಪರವಾದ ನಮ್ಮೊಟ್ಟಿಗೂ ಜನಪ್ರಿಯ ಶಾಸಕರ ಪನ್ಪುನಚಿನ ಪುಗಾರ್ತೆಯನ್ನು ಪಡೆನಚಿನ ಪೆರ್ಮೆದ ಶ್ರೀ ರಾಜೇಶ್ ನಾಯ್ಕ್ ಉಳೆಪಾಡಿಕೊಟ್ಟು ನಿರ್ನ ಶುಭಾಶಯದ ಪಾತ್ರ ನಮ್ಮ ಮಾತರ್ಲಕ್ಕೆ ಬಹುಶಃ ಯೋಜಿ ಕುಂಪಲದ ಬಾಲಕೃಷ್ಣ ಮಲೆ ದಕ್ಷಿಣ ಕನ್ನಡ ಜಿಲ್ಲೆಡೆ ಪುಗಾರ್ತೆ ಪಡೆನಚಿನ ನಮ್ಮ ಮಂದಿರ ಈ ನೆಲೆಟ್ ಆಯ್ದ ಮಂದಿರಗೆ ಪಜ್ಜದೀತನ ಮಾತ ಕುಶಿತ ಸಂಗತಿ ಅರ್ನ ಶುಭಾಶಯದ ಪಾತ್ರ ನಮ್ಮ ಮಾತರ್ಲಕ್ಕೆ ವರ್ಷದ ರಜತ ಮಹೋತ್ಸವದ ಈ ಸುಸಂದರ್ಭಡು ಇನಿ ಮಾತವುಲ್ಲ ಇನಿ ನನ್ನ ನಡಪುನಂಚಿನ ಒಂಜಿ ಶೋಭಾಯಾತ್ರೆ ಆಡು ಅತ್ತಂಡ ಐದು ಬೊಕ್ಕ ನಡಪುನ ಧಾರ್ಮಿಕ ಕಾರ್ಯಕ್ರಮಗಳು ಆಡು ಭಾರ್ಯಾತ ಕಾರ್ಯಕ್ರಮ ಇತ್ತು ಕುಂಪಾಲ ಬರೋಡೆ ಪಣ್ಣಾಗ ಆರ್ನ ಲೆಪ್ಪಗು ಹೋಗ್ಕೊಂಡು ಪಂಡ ಪ್ರೀತಿ ಹಿಡಿದ ಇನಿ ಹೆಂಗೆ ಬರ್ಪುನ ಪರಿಸ್ಥಿತಿ ಹೆಜ್ಜಿನವ ನನ್ನ ಏನು 15 ಮಿತ್ತು ಪ್ರೋಗ್ರಾಮ್ ಪೋಯರಣ್ಣ ನನ್ನ ಹೆಂಗೆ ಇನ್ನು ಅಷ್ಟೇ ಇದ್ದಾನೆ ಅಂಡಲ್ಲ ಆರಂಜ್ ಆತೊಂಡಾಗ ಬರ್ಪ ನಾನು ಕೋಡತ್ತು ಮುರಣ್ಲೆ ಹೆಂಗಾರು ಕೋಡನ ಮುರಣ್ಯ ಹೆಂಗೆ ತಿಕ್ಕೇರು ಟೀಚರ್ ಬರೋಡೆ ಬಂಡೇರು ಖಂಡಿತವಾದ ಬರ್ಪ ಅಂತ ಬಂತೆ ಆ ನೆಟ್ಟು ಯಾನು ಒಂಜಿಗಲಿಗೆ ಬತ್ತು ಬೈದು ಭಾರಿ ಆತ ಖುಷಿ ಅಂಡು ಭಾರಿ ಆತ ಜನಕುಲ್ಲರು ವೇದಿಕೆ ಪುನಃ ಬೊಕ್ಕ ವೇದಿಕೆ ದುಂಬು ಪುನಃ ಮಾತ ನಮ್ಮ ಧಾರ್ಮಿಕ ಸಾಮಾಜಿಕ ನೇತಾರರೇ ಸೇರಿದಿನಂಚಿನ ಮಾತ ಈ ಮಂದಿರದ ಭಕ್ತಾಭಿಮಾನ್ಲೆ ಕುಂಪಾಲರು ಕೆಲವೊಂಜಿ ಪಂಡೇರು ಇಲ್ಲೇ ಪ್ರಾಯಡೆ ಯಾನು ಈ ಸಂಘ ಪರಿವಾರದೊಟ್ಟಿಗೆ ಒಂಚೂರು ಎನ್ನ ಸಂಪರ್ಕ ಜಾಸ್ತಿ ಇರ್ತೇನೆ ಬಾರಿ ಸುಮಾರು 4ನೇ ಕ್ಲಾಸ್ ನಾನು ಪ್ರಾರಂಭ ಮಾಡ್ತಿದ್ದೆ ಏನ ಇಲ್ಲಲ್ಲಿ ಮಾತ್ರ ಬೇತೆ ಚಿಂತನೆ ಹಿಡಿತೀರ ಅವಾಗ ಸಂದರ್ಭ ಹಂಚಿನ ಮಾತಿರ್ಲ ಕಾಂಗ್ರೆಸ್ ಅಂದ್ರೆ ಯಾನು ಮಾತ್ರ ಸುಮಾರು 4ನೇ ಕ್ಲಾಸ್ ಇರ್ತಿಂಚಿ ನೆತ್ತ ಒಟ್ಟಿಗೆನೆ ಇತ್ತೇನೆ ನೆತ್ತ ಒಟ್ಟಿಗೆ ಇರ್ತದೆ ನೆತ್ತ ಒಟ್ಟಿಗೆನೆ ಬೆಳೆ ನೆಟ್ಟು ಇತ್ತಿನ ಹಿರಿಯಗಳಿಗೆ ಮಾತ್ರ ಹೆಂಗ್ ಗೊತ್ತುಂಡು ಇನಿಕಲ ಯಾನು ಶಾಸಕ ಅವಡೊಂದು ಬರ್ತದೆ ಕೇಂದ್ರ ಯಾನು ಬಡ್ಚಿಂದೆ ಪಂತೇನಿ 89 ಶುರು ಮಾಡ್ತೀರಿ ನಾನು ಉಂತೋಡು ಯಾನು ಹೆಂಗೆ ಬಡ್ಚಿ ಬಂಡದೆ ಇತ್ತೆ ಹೆಂಗೆ ಬರಿಯಾದ ಜವಾಬ್ದಾರಿಲಿ ಇತ್ತನು ಕೆಲಸ ಇತ್ತಲ್ಲಿ ಅಂಚೆ ಏನಿರ್ತದೆ 2013 ಬಂಟ್ವಾಳಡು ಎನ್ನ ಕ್ಷೇತ್ರದ ಬಂಟ್ವಾಳ ಆಗ್ತದೆ ಯಾನು ಮಂಗಳೂರು ಉತ್ತರದೇ ಎನ್ನ ಓಟು ಎಂಕಿಲ್ಲ ಇನಿಕ್ಕೆ ಎಂಕು ಓಟು ಪಾಡ್ರ ಆಪುಜಿ ಎಂಕೆ ಯಾನು ಭರತ್ ಶೆಟ್ರಿಗೆ ಓಟು ಪಾಡಾಪುನಿ ಅಂಡ ಬಂಟ್ವಾಳಡು ಹೋದು ರಮನಾಥ್ರ ಎದುರು ಉಂತೋಡು ಪನ್ನಾಗ ಯಾನು ಆ ಸಂದರ್ಭಡು ಪಕ್ಷ ಕಷ್ಟ ಹೊಡಿತಿನ ಸಂದರ್ಭ 2013 ಒಂದು ಇಲೆಕ್ಷನ್ ಇರುವ ದಿನ ಒಪ್ಪನಾಗ ಏನ ಪುದರ್ ಅನೌನ್ಸೇ ಮಲ್ತು ಬಿಡಿಯರು ಅವ್ರು ಉಂತೋಡುಂದೆ ಅನಿರೀಕ್ಷಿತವಾದ ಬತ್ತಿನ ಅಂಚಿನ ಒಂಜಿ ಎಂಕೊಂಜಿ ರಾಜಕೀಯ ಕ್ಷೇತ್ರ ಅಂದು ಪನೋಡು
ಕುಂಪಲ್ರು ಪಂಡೇರು ಹೋರಾಟ ಮಲ್ತ ಇರೋದಿನೊಟ್ಟು ಇಲೆಕ್ಷನ್ ಆಡು ಆ ಸೋತುಂಡು ಒಟ್ಟು ನಮ್ಮ ಜಿಲ್ಲೆಡೆ ಮಾತೆಲ್ಲ ಸೋತ ನಮ್ಮಲ್ಲ ಸೋತ ಬಂಟ್ವಾಳದಂಚಿನ ಕ್ಷೇತ್ರಡು ಭಾರಿ ಕಷ್ಟದ ಪರಿಸ್ಥಿತಿನೇ ಅಂತೀಯ ಭಾರಿ ಜನಕ್ಕೆ ನನ್ನ ಬಂಟ್ವಾಳ ನಮ್ಮ ಕೈಟಿಜ್ಜಿ ಉಳ್ಳಲೆಲ್ಲ ಬಂಟ್ವಾಳಲ್ಲ ಭಾರಿ ಕಷ್ಟ ಅನ್ಕೊಂಡೊಂಜಿ ಸಂಗತಿನ ತರೆಟ್ಟು ಹೋದಿತ್ತನು ಯಾನು ಆಪಗಲ ಪಂಡೆ ನಮ್ಮ ಸಂಘಟಿಗೆ ಅದು ಒಟ್ಟಿಗೆ ಅದು ಕೆಲಸ ಮಾಡ್ತಾನಂಡ ಓ ಕ್ಷೇತ್ರಲ್ಲ ಗೆಲ್ಪಾರೆ ನಂಗೆ ಸಾಧ್ಯ ಅಂದು ಉಳ್ಳಾಲ ಗೆಲ್ಪೋಲಿ ಬಂಟ್ವಾಳ ಗೆಲ್ಪೋಲಿ ನಾಳೆ ತೊಂದರೆ ಹೆಚ್ಚಿದೆ ನಮ್ಮ ಗೊತ್ತುಂಡು ಸಚಿನ್ ಅಂದತೆ ಭಾರಿ ಹೋರಾಟ ಮಾಡ್ತಾನೆ ಭಾರಿ ಹೋರಾಟ ಮಾಡಿದ್ರೆ ನಿರಂತರ ಎನ್ನ ಮಾತಾ ಕೆಲಸ ನಮ್ಮ ಬಿಡಿಯ ಒಟ್ಟು ಹೆಂಗಿತ್ತೇನೆ ಹೆಂಗ್ ಕೆಲಸ ಮಾಡ್ತೀನಿ ಕಡಿತೇನೆ ದುಃಖ ಒಟ್ಟು ಒಂಜಿ ಏರ್ಲಾವಡು ಬಿಜೆಪಿ ಸ್ವಲ್ಪ ಗೆಲ್ಪವಡು ಯಾನಂಚದು ಯಾನ್ ಏರ ಇಲ್ಲ ಮಕ್ಕಳು ಹೆಂಗೆ ಒಂದು ಟಿಕೆಟ್ ಕೊಡ್ಲಿ ಅಂತ ಹೋಗ್ತೀನಿ ಯಾನ್ ಹತ್ತು ವೈಕಲ ಹೋಗ್ತಿದ್ದೆ ನಾನು ವಾರ ಯಾಕಂದ್ರೆ ಇನಿ ಮುಟ್ಟಲ್ಲ ಹೋಗ್ತಿದ್ದೆ ಅವ ಏನು ಧೈರ್ಯೋಡಿ ಹೆಂಗೆ ಒಲ್ಲ ಬರೋಲಿ ನಾನೆಲ್ಲ ಹೋಗ್ತಿದ್ದೆ ಪ್ರಶ್ನೆ ಬೇತೆ ಅನ್ನ ಪಂಡ ಹೆಂಗೆ ಏನೋ ಒಂದು ಉದ್ದೇಶ ಬೇತೆ ಇರ್ತೀನಿ ಆ ನೆಟ್ಟು ಬಂದಾಗ ಹೆಂಗೆ ಶಾಸಕ ಯಾವಡೊಂದು ಬರ್ತದೆ ಅನ್ ಬೈದಿನಿ ಎಲ್ಲ ಹತ್ತು ಅಂಚೆ 2013 ಭಾರತ್ ಎಡ್ಡ ಮಾರ್ಜಿಂಡ್ ಗೆಲ್ಪುನಂಚಿನ ಅವಕಾಶ ತಿಕ್ಕೊಂಡು ನಂಗೆ ಒಂಜಿ ಕ್ಷೇತ್ರ ಮಾತ್ರ ನಮ್ಮ ಕಳ್ಕೊಂಡ್ಲ ಮುಲ್ತ ఒక ಮಾತ ಕ್ಷೇತ್ರ ಉಡ್ಲ ಇನಿ ಬಂಟ್ವಾಳಲ ಉಳ್ಳಳದಂಚಿನೇ ಪರಿಸ್ಥಿತಿ ಬೈದೇನೆ ನಿಕ್ಲೆ ಗೊತ್ತುಪ್ಪು ಮುನ್ನಡೆದ ಸರ್ವೆ ಪ್ರಕಾರ ಇಡೀ ರಾಜ್ಯೋಡು ಅತ್ಯಂತ ಹೆಚ್ಚಿ ಮೈನಾರಿಟಿ ಬಂಡ ಮುಸ್ಲಿಂ ಮತದಾರರು ಉಪ್ಪುನ ಕ್ಷೇತ್ರ ತಾಲೂಕು ಬಂಡ ಅವು ಬಂಟ್ವಾಳ ತಾಲೂಕು ಇಡೀ ರಾಜ್ಯೋಡು ತುಂಬ ಗುಲ್ಬರ್ಗ ಎತ್ತನೆ ಇತ್ತ ಬಂಟ್ವಾಳ ಅಂತಾನೆ ಅಡಿ ಕೆಲವೊಂದು ಕ್ಷೇತ್ರ ನಿಕ್ಲೆ ಉಳ್ಳದ ತಾಗೊಂಡು ಆಂಡ ಸುಮಾರು 93,000 ಜನ ಮೈನಾರಿಟಿ ವೋಟಿಂಗ್ ನೆಟಿ 1 ಲಕ್ಷದ 2,000 ಜನ ಒಳ್ಳೆರು ಎಂಕಿಲ್ಲ 7,000 ವ್ಯತ್ಯಾಸ ಮಾತ್ರ ಒಪ್ಪುನಿ ನಮ್ಮಲ್ಲ ನಿಗುಲ್ಲ ಭಾರಿ ಮಾತ್ರ ವ್ಯತ್ಯಾಸ ಇಜ್ಜಿ ಅಲ್ಪ ಆ ಜಾಗ ಅಂಡ್ ಅಲ್ಪ ಅಲ್ಲ ಪ್ರಬಲ ವ್ಯಕ್ತಿಲ ಇತ್ತೆಲ್ಲ ನಿತ್ಯ ಹೋರಾಟಗಾರೊಂದು ಮಲ್ತೊಂದು ಉಪ್ಪುನಂಜಿನ ಕ್ಷೇತ್ರ ಒಂದೇ ಲೆಕ್ಕ ಐಕೆ ಎಂಕ ಒಂಜಿ ಧೈರ್ಯ ಉಂಡು ಉಳ್ಳಾಲ ಈ ಸರ್ತಿ ನಮ್ಮ ಗೆಲ್ಪು ಹೊಡಿಂದೆ ನೂದೆಟ್ಟು ನಮ್ಮ ಗೆಲ್ಪವನ್ನು ಆಶೆ ಹಿಂಗೆ ಉಳ್ಳಾಲದಲ್ಲ ಉಂಡು ಬರ್ಸರ್ತಿ ಬನ್ನ ಏಳೆತ್ತಿನ ಎನ್ಮಾವಡು ಒಂದು ಆಶೆ ಭಾರಿ ಹೋರಾಟ ಆಗೊಂದಲ್ಲ ಅಗತ್ಯ ಎಲ್ಲ ಉಂಡು ಖಂಡಿತ ಉಂಡು ಈಜಿಂದ ನಂಗೆ ಅದು ಸುಲಭ ಗೆಲ್ಪಾರ ಅಬುಜಿ ಅಂಜಾಯನದ ಹತ್ರ ನಿಕುಲ್ಲ ಮಾತಿರಲ್ಲ ಪಕ್ಷದೊಟ್ಟಿಗೆ ಸೇರೊಂದು ಪಕ್ಷ ನಮ್ಮ ಅಂತ ಅನ್ಬಿಡ ದೇವಣ್ಣ ಭಾರಿ ಜನ ನಮ್ಮ ತೂತ ಈ ಅಧಿಕಾರ ಬತ್ತಿಲ್ಲ ಕಂಡು ನಮ್ಮೊಟ್ಟಿಗೆ ಅಂತ ಗೊಂದಲ್ಲ ಬುಡು ನ್ಯಾಚುರಲ್ ಬರ್ಪುಂಡೆ ಅಧಿಕಾರ ಬತ್ತಿ ಕೂಡಲೇ ನಮ್ಮ ಗೊಂದಲಗಳು ಜಾಸ್ತಿ ಎಂಕಲು ಬಂಟೋಲೋಡು ಲೈನ್ ತೂತೆ ಬಂಟೋಲೋಡು ನಂಗೆ ದಾದ ಅನ್ಪಂಡ ಬಂಟೋಲೋಡು ನಂಗೆ ಯಾನೈಟ್ ಬಲ್ಲ ಆಸೆದ ಎತ್ತೆ ಇತ್ತ ಬಿಡ್ಲೆ ಬಣ್ಣಗಲ ಖುಷಿ ಉಡುಪುನೆ ಅಂಚೆ ಬಂಟೋಲೋಡು ಎಗ್ಲಿಗೆ ದಾಲ ಗೊಂದಲ ಹೆಜ್ಜೆ ಅಂದ್ರೆ ಬಂಟೋಲೋಡು ಫೋನುಂಡು ಜನ ಗೊತ್ತುಂಡು ಬಟ್ ಏರೇನು ಅಂತ ಅನ್ಲೆಂಗಿಲ್ ಬಂಟೋಲೋಡು ಗೆಲ್ಪವ ಅಂದ್ ಎನ್ನೊಂದು ಆಸೆ ಎತ್ತೀನಿ ನಾನು ಪಂತೆ ಯಾನ್ ಬಂಟೋಲನ ಬಿಡ್ದು ಎನ್ನವು ಕ್ಷೇತ್ರ ಪೋಡುಂದ ಅಂಡ ಬಂಟೋಲೋಡು ಲೈಟ್ ಕಮ್ಮು ಅಂತುಳ್ಳ ಗೆಲ್ಪೋಡು ಒಂದು ಅಂಚಿನ ಪರಿಸ್ಥಿತಿ ಎಂಗಲು ಬಂಟ್ವಾಳ ಮಲ್ತದೆ ಎಂಕಲು ಏನು ಬಂಟ್ವಾಳ ಬಿಟ್ಬಿಟ್ಟು ಬಂದೆ ಖಂಡಿತ ಹೋದ್ಲ ಈ ಸರ್ತಿ ಖಂಡಿತ ಹೋದ್ಲ ಈ ಕಷ್ಟದ ತೊಂದರೆದ ತೊಂದರೆಲ್ಲ ಬಂಟ್ವಾಳ ಎಂಕಲು ಎಡ್ಡ ಕ್ಷೇತ್ರ ಅತೀತ ಎಂಗ್ಲು ಒಂಜೆ ಆಶೆ ನಿಕುಲು ಉಳ್ಳಾಲೊಳ್ಳ ಮಂಗಳೂರು ಕ್ಷೇತ್ರ ಉಳ್ಳಾಲ ಅಂತ ತುಂಬ ಅಂತ ಎಂಗ್ಲು ಇತ್ತ ಮಂಗಳೂರು ಕ್ಷೇತ್ರ ಮಂಗಳೂರು ಉಡ್ಲ ನಿಕುಲು ಗೆಲ್ಪವಾಡು ಮಾತೆರಪ್ಪ ಸೇರ್ದು ದಯಪಂಡ ನಮ್ಮ ಧರ್ಮ ಇತ್ತಿ ಕೆಲವು ದಿನ ನಮ್ಮ ತೂಪುನಂಚಿನ ಚಟವಟಿಕೆಯನ್ನು ನಮ್ಮ ವಿರೋಧಿಲು ಎಂಚ ಈ ಒಟ್ಟಾರೆ ಅದು ಈ ಕುಂಬಳೆ ಮುಟ್ಟ ಬತ್ತದ ಆತನ ನಮ್ಮ ಕೈ ಟಿಜ್ಜಿ ನಾನು ಹಿಡಿದು ಇಂಚಿ ಬರಿಯಾರ ನಂಗೆ ಹೆಚ್ಚಿ ಪೊತ್ತಿಜ್ಜಿ ನಿಕ್ಲೆ ಉಳ್ಳಾಲಾಗ ಟಚ್ ಅವೆ ಹೆಂಗೆ ಬಂಟೊಳಗಲ ಕೇರಳನೇ ಟಚ್ ಉಪ್ಪುನಿ ಕೇರಳ ನಮ್ಮ ಕೈ ಟಿಜ್ಜಿತ್ತೆ ನಮ್ಮ ಬೋರ್ಡು ದಾಂಡ್ಲ ಕೇರಳ ದಾಳ ಮಲ್ಪೆರಲ್ಲ ಅಪ್ಪಿಜಿ ಏನು ಕೇರಳ ಇಲೆಕ್ಷನ್ ಟೈಮ್ ಹಿಡ್ಬೋದು ಅಲ್ಪ ಕೆಲಸ ಮಲ್ತೆ ಅಲ್ವಾ ಕೇರಳ ನಂಗೆ ಗೆಲ್ಪೋಡೊಂದು ಬಂಡಲ್ಲ ಗೆಲ್ಪೆರೆ ಕಷ್ಟ ಉಂಡು ಮಾತ ನಮ್ಮ ಮಗಳು ಒಟ್ಟಿಗೆ ಎರಡೇ ಗೆಲ್ಪೆರೆ ಸಾಧ್ಯ ಉಂಡು ಅಂಡ್ ಏಪ ನಮ್ಮ ಒಟ್ಟಿಗೆ ಅಪ್ಪ ನಮ್ಮ ಪ್ರಾಬ್ಲಮ್ ಅವು ನಮ್ಮ 1,000 ವರ್ಷ ದಾಸ್ಯಗೂ ಹೋಗ್ತಿಲ್ಲ ಇಟ್ಟೆ ನಮ್ಮ ಆಣಿಲ್ಲ ನಂಗೆ ನಮ್ಮ ಒಟ್ಟಿಗೆ ಪುಣ ನಂಗೆ ನಮ್ಮ ದಾಸ್ಯ ಪೋಯರ ಸಾಧ್ಯನೇ ಇಜ್ಜಾಂಡು 300 ಜನ ಸೋಲ್ಜರ್ಸ್ ಕೆಂಪುಕೋಟೆಗೆ ಬ್ರಿಟಿಷ್ ಧ್ವಜ ಪಾಡ್ನಾಗ ನಮ್ಮ 10,000 ಜನ ನಮ್ಮ ಇನ್ನು ತೂಂದಿತ್ತ ಪೊರ್ಲುದು ಅಂತ ಆಣಿವರಿ ಧೈರ್ಯ ಮಲ್ತು ಒಂಜಿ ಕಲ್ದಾಕೊಡಲ್ಲ ಅಂಚೆ ನಡೆದ ಹತ್ರ ಅಂಚಿನ ಒಗ್ಗಟ್ಟು ನಮ್ಮ ಮೂಲ ಮಲ್ಪಡಾಪುಡು ಖಂಡಿತವಾದ್ಲ ಹೆಂಚಿನಲ್ಲ ನಂಗೆ ನಮ್ಮ ಬಂದ್ಬಿಡ ಒಗ್ಗಟ್ಟು ನಮ್ಮ ಕೆಲಸ ಮಲ್ತಂದ ನೂದು ನಮ್ಮ ಮೂಲು ಗೆಲ್ಪೆರ ಸಾಧ್ಯ ಉಂಡು ಎನ್ನ ಒಂಜಿ ಅಭಿಪ್ರಾಯ ಬಟ್ ಬಂಟ್ವಾಳ ಎಂಗ್ಲೇ ಪರಿಸ್ಥಿತಿ ಬಂಟ್ವಾಳ ನಡೆದಲ್ಲ ಭಿನ್ನ ಪರಿಸ್ಥಿತಿ ಎಂಗ್ಲೇ ಬಂಟ್ವಾಳ ಇಜ್ಜಿ ಉಳ್ಳಾಳದ ಲೆಕ್ಕನೆ ಒಂಜಿ ಚೂರು ವ್ಯತ್ಯಾಸ ಒಪ್ಪು ಅಂಚೆ ನಡೆದ ಹತ್ರ ನಮ್ಮ ಬಂಟ್ವಾಳ ಏನು ನನ್ನದು ಪ್ರೀತಿಗೆ ಹೋಗೋದು ಬೈದೆ ನಿಕಲು ಮಾತ ಒಟ್ಟಿಗೆ ಅದು ಕೆಲಸ ಮಲ್ಪಲೆ ಈ ಮಂದಿರದ ಮೆಂಡರ್ ಉಳ್ಳೇರು ಭಾರತ ಸಹಕಾರ ಮಲ್ತಿನಾರು ನನ್ನಾತ ಜಾಗ ಎಲ್ಲ ಒಂಜಿ ಕೇನೊಂದುಲ್ಲೇರು ಖಂಡಿತವಾದಲ್ಲ ಕೊರ್ಲೆ ನನ್ನಾತ ಮಲ್ಪಲೆ ದೇವಂಡ ಮೂಲು ನಂಗೆ ಎಲ್ಲ ಜಾಗ ಕೊರ್ಪಣಗಳು ಕಮ್ಮಿ ಉಳ್ಳಾಲೋಡು ಅಂಡ್ ನಮ್ಮ ಜಾಗ ಕಮ್ಮಿ ಪುಂದೋಜು ಅದೇ
ಈ ಜಾಗೆಡ್ ನಮ್ಮ ಹತ್ತಂದಿನಕ್ಲಿನ ಜಾಗೆಲ್ಲ ಜಾಸ್ತಿ ಆದ ಪೋತನ ಅಂದಿತ್ತೆ ಹೈಯೆಸ್ಟ್ ಉಂಡು ಅಂಚೆ ನಡೆದ ನಮ್ಮ ಏಪ ಮುಟ್ಟ ನಮ್ಮ ಮಂದಿರಲೇನು ನಮ್ಮ ದೇವಸ್ಥಾನ ನಮ್ಮ ಗಟ್ಟಿ ಮಲ್ಪೋನ ಎಡ್ಡ ಮಲ್ಪೋನ ಅವೇನಂಕ ದುಂಬಗೆ ಶಕ್ತಿ ಕೊರ್ಪನ ಅಂಚಿನ ಕೇಂದ್ರ ಲಾಪುಂಡು ಅಂಚೆ ನಡೆದ ಮಾತೆಲ್ಲ ಒಟ್ಟಿಗೆ ಅದು ಕೆಲಸ ಮಲ್ಪಗ ನಮ್ಮ ಕೆಲಸ ಮಲ್ತದ್ದು ನಮ್ಮ ಅಟ್ಲೀಸ್ಟ್ ಒಂಜಿ ಬಾರಿ ಕುಂದು ಕೊರತೆಲೆ ಉಪ್ಪುಂಡು ಇತ್ತೆ ರಾಜಕೀಯ ವ್ಯಕ್ತಿ ಬಂಡದ ನಮ್ಮಟ ಜನಕಲು ನೆಗೆಟಿವ್ ತೋಚಿಪೋನಕ್ಲೆ ಜಾಸ್ತಿ ಇತ್ತೆ ಎಂಕ್ಲೆಲ್ಲ ಅಂಚೆನೆ ಒಂಜಿ ಕೆಲಸ ಮಲ್ತನ ರಾತ್ರಿ ಬಗೆಯಲ್ಲಿ ಕೆಲಸ ಮಲ್ತನ ತಪ್ಪು ನಾಡ್ನಕಲು ಜಾಸ್ತಿ ಪೇರತ್ತೆ ಕೆಲಸ ಮಲ್ತೀನಿ ಏರ್ಲ ಪನ್ಪುಜೇರು ಎಂಗ್ಲೆನ ಎಂಗ್ಲು 24 ಗಂಟೆ ಎನ್ನ ಫೋನ್ ಆನ್ ಉಪ್ಪುಂಡು 24 ಗಂಟೆ ಅಲ್ಲ ರಾತ್ರಿ ಬಗೆಯಲ್ಲಿ ಆಸ್ಪತ್ರೆದ ಐತ ನೆತ್ತ ನಿರಂತರವಾದಿ ಎಂಕ್ಲೆ ಬರ್ಪುಂಡು ಆ ನಮ್ಮನೆ ಕೆಲಸ ಮಲ್ತುಂಡಲ್ಲ ಎಂಕ್ಲೆಗೆ ಈ ಪಕ್ಷನ ಒಟ್ಟಿಗೆ ಇದ್ದೀನಾಗ ಈತ ಕಷ್ಟ ಆಪುಂಡು ಎಂಕ್ಲೆ ಗೊತ್ತುಂಡು ಅಂಡ ದೇವರದ ಇಟ್ಟು ಇತ್ತದ ಮಟ್ಟ ಮುಟ್ಟ ಎಂಗ್ಲು ಬಂಟೋಲನ ಎಂಚ ಜೀವನ ಸಕ್ತರಾತ ಅಂಚೆನೆ ಉಳ್ಳಾಲೋಡ ಆವಡು ಉಳ್ಳಾಲುಳ್ಳ ಗೆಲ್ಪೋಡು ನಮ್ಮ ಗೆಲ್ತಿ ಬೊಕ್ಕ ನಂಗೆ ಕೈನು ಕಂಟ್ರೋಲ್ ದಿಯಾರ ಸಾಧ್ಯ ಉಂಡು ಪಂಡದು ಮಾತೆರೆಗಳ ಶುಭ ಆಡು ಕೃಷ್ಣಾಯ ನಮಃ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯಸು ಸರ್ವದ ಅಂಚನೆ ನಮ್ಮ MLAನ ರಾಜೇಶ್ ನಾಯ್ಕರೆ ಅಂಚೆ ನಮ್ಮ ಭಗವದ್ ಭಕ್ತರೆ ಅಂಚನೆ ನಮ್ಮ ಸೇದಿ ನಂಚಿನ ಮಂದಿರದ ಬಕ ಅಧ್ಯಕ್ಷರನಕ್ಲೆ ಉಪಾಧ್ಯಕ್ಷರನಕ್ಲೆ ಅಂಚೆ ನಮ್ಮ ಎದುರುಡಿತಿನ ಭಗವದ್ ಭಕ್ತರೆ ಅಂಚನೆ ಯಾನು ದಾನೆ ಪನ್ಪುನಿ ದೊಡ್ಡ ಪಾತರ ಬಂಡ ಇನಿ ಜಾಗೆ ಕೊರ್ಪುನಿ ಅತ್ತು ಇನಿ ಜಾಗೆ ಕೊರ್ನೇನು ಐನು ಪೊರ್ಲುಡು ದೀತಿನ ಒಂಜಿ ಅವೊಂಜಿ ಭಾರಿ ಸಂತೋಷ ಆ ಶ್ರೀಕೃಷ್ಣ ದೇವರಿಗೆ ಪರಿಪೂರ್ಣ ಸಂತೋಷ ಆತನು ಯಾನು ಮುರಾನಿ ಬತ್ತ ತುಯ್ಯ ಅಂಚ ಪಂಡೇರು ಎಂಚ ತೂಲೆ ಜಾಗೆ ಕೊಡ್ತಾರೆ ಅಂಚ ಬರಿತ ಜಾಗೆಲ್ಲ ಕೊರಿಯರಕ್ಕೇನು ಜರಗಳು ಅಂಚ ತೂಕ ದೇವರುಳ್ಳ್ಯರು ಆರು ಮನಸ್ಸು ಮಂತಂದು ಹೆಚ್ಚ ಪುರ್ತಿಜ್ಜಿ ಅರ್ನ ಅಂದಿತ್ತನಂಡ ಆ ಜಾಗ ಎಲ್ಲ ನಂಗೆ ಬರ್ಪುಂಡು ಅಂಚೆ ಅದು ಪುನಃ ಇನಿ ಎನ್ನಡೆ ಜಾಗ ಬಂದಾಗ ಒಂಜಿ 4 ಜನ 5 ಜನ ಬೈದೇರು ಬತ್ತದು ಮಂದಿರ ಒಂಜಿ ಜಾಗ ಬೋಡು ಮೊನನ್ನ ಅಂತ ಬಂದೇರು ಅಂಚೆ ತೂಕ ಅಂದು ಬಂದಾಗ ಎನ್ನ ಅಣ್ಣೆ ಇನ್ನ ಲಕ್ಷ್ಮಣ್ ಕಿರೋಡಿಯನ್ ಅರಡ ಫೋನ್ ಪೋಂಡು ಅಂಚೆ ಫೋನಾಗ ಅನ್ನೆ ಫೋನ್ ಅಂತ ಬಂದಿರು ಇಂಚೆ ಅಂಚ 10 ಸೆನ್ಸ್ ಸ್ವಲ್ಪ ಜಾಗೆ ಕೊಡ್ತೀನಿ ನಮ್ಮನೆ ಅಂಚೆ ಈ 10 ಸೆನ್ಸ್ ಅಂಚೆನ ದೀದಿತ್ತನು ಅಂಚೆ ಬೊಕ್ಕ ಮಂದಿರೋಗ ಬಂದಾಗ ನಮ್ಮ ಕಾವಂದಿರು ಪಂತಿ ನಂಗೆ ನೆನಪುಂಡು ನಮ್ಮ ಓಲು ರೋಡ್ ಸೈಡ್ ಮತ್ತು ಜಾಗೆ ಉಂಡು ಐನು ದೇವಸ್ಥಾನ ಈಗಿನ ಮಂದಿರ ಈಗಿನ ಇಂಚಿನಂಡಲ್ಲ ಇನ್ನು ಮಂತೊಂದು ಪೋಡುಂದು ಕಾವಂದಿರು ಒಂಜಿ ಪಂತಿನ ಪಾತೆರುಂಡು ಒಂಬತ್ತರ ನಂಗೆ ಮುಖ್ಯ ಮಾತೆರೆಗಳು ಅಂಚೆ ನೀನು ದೇವೇರು ನಂಗೆ ಪ್ರತಿ ಒಂಜಿ ದಿಕ್ಕಲ್ಲಿ ಇನ್ನು ಮಂದಿರ ಎಂಚ ಆತನಿಂದ ಬಂದ ದಿಕ್ಕಲೇ ಗೊತ್ತುಂಡು ಅಂಚನೆ ಮೈಲ ಒಂದು ಪೂರ ಭಜನೆ ಕಾರ್ಯಕ್ರಮ ಪೂರ ನಡ್ತೊಂದುಂಡು ಇನಿ ಬಾರಿ ಪುರ್ಲು ನಡ್ತೊಂದುಂಡು ಅಂಚನೆ ಇನಿ ಮಂದಿರಲ್ಲ ಇನಿ ಕೊಂಪಲಡು ಇನಿ ಇಡೀ ಪೂರ ಅಡೆಮುಟ್ಟಲ್ಲ ತೂದುಕೊಂಡ ನಮ್ಮ ಇನಿ ಮಂದಿರ ಆತು ಪುರ್ಲುಡು ಇನಿ ಒಂಜಿ ಈ ಕಾರ್ಯಕ್ರಮ ಪುನಃ ಮಸೂರು ಕೊಡಿಕೆನೆ ಎಂಗೆಲ್ಲ ತೊಕ್ಕೊಟ್ಟುಡು ಪುನಃ ಮಸೂರು ಕೊಡಿಕೆ ಫಸ್ಟ್ ಬೊಕ್ಕ ಐದು ಬಕ್ಕ ಮೂಲೊಂಜಿ ಆಯಿನ ಮಂಡ ಬಾರಿ ಸಂತೋಷವು ಮಾತೆರೆಗಳ ಮುಲ್ತ ಅಂಜನೆ ಇನಿ ಅಕ್ಕನಕ್ಕಲೆಗೆ ಬೊಕ್ಕ ಬತ್ತದ ಮೂಲು ದೇವರನ್ನ ಆ ಕಾರ್ಯಕ್ರಮವನ್ನು ಮಾತ ಪೊರ್ಲೋಡು ನಿಕೊಲು ಮಲ್ಪೋಡು ಈ ದೇವರನ್ನ ಪೂಜೆದ ನೇಕಲ ನಿಕೊಲು ಬತ್ತದ ಎಡ್ಡ ಮಂತ್ರನ ಪೋಂಡ ಶ್ರೀಕೃಷ್ಣ ಪರಮಾತ್ಮ ದೇವರ ನಿಕಲೆಗೆ ಆಶೀರ್ವಾದ ಕೊರ್ಪೇರು ಆರೋಗ್ಯ ಕೊರ್ಪೇರು ಅಂಚನೆ ಮನಶಾಂತಿನ ಕೊರ್ಪೇರು ಅಂಚನೆ ನೇತ ಬೊಕ್ಕ ಮಂತಿನ ಕೆಳಗಲ ಅಧ್ಯಕ್ಷರೇ ಉಪಾಧ್ಯಕ್ಷರಿಗೆ ಪೊರ್ಲುಡು ಆ ದೇವರ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಕೊರಡು ಅಂಚನೆ ನನ್ನ ಮಿತ್ತೆಗಳ ಉತ್ತರ ಅಭಿವೃದ್ಧಿ ಆವಡು ಅಂಚನೆ ಈ ನಮ್ಮ ಅಧ್ಯಕ್ಷರಲ್ಲ ಎಡ್ಡೆಡ್ಡ ಕಾರ್ಯವನ್ನು ಮತ್ತು ಮಂತೊಂದು ಅಂಚಿನ ನನ್ನ ಮಿತ್ತೆಗಳ ಎಡ್ಡ ಕಾರ್ಯವನ್ನು ಮನ್ಪರ ಆ ದೇವರ ಪೊರ್ಲುಡು ಅನುಗ್ರಹ ಕೊರಡು ಆರೋಗ್ಯ ಕೊರಡು ಅಂಚನೆ ನಾನು ಈತ ಪನ್ಪ ಪಾತಾರ ಪೊರ್ಲುಡು ಸಂತೋಷ ಅಂಡು ಲೆತ್ತಿನೇಕಲ್ಲ ಓಕೆ ಮಾತಾಡಲ್ಲ ಅಜೆ ಸನ್ನೆ ಇತ್ತದೇ ಒಂಜಿ ಎಂಕ್ಲ ಸಂಘಟನೆಗೆ ಸನ್ಮಾನ ಮಲ್ತನ ಅರ್ಥಗರ್ಭಿತ ಆಪನ ಪನ್ಪನ ಕಾರಣಕ್ಕೋಸ್ಕರ ನಮ್ಮ ಪೋಯಿನ ವರ್ಷ ಕೊರೋನಾದ ದುಂಬು ಕಾರ್ಯಕ್ರಮ ಅನಗ ಕೊರೋನಾದ ಸಂದರ್ಭಡ್ಲ ಭಾರಿ ಕಷ್ಟೋಡು ಕೊರಗಜ್ಜ ಸೇವಾ ಸಮಿತಿ ಕೃಷ್ಣನಗರ ನಮ್ಮ ನರೇಶ್ ಅಣ್ಣನ ನೇತೃತ್ವಡು ಭಾರಿ ಶೋಕದ ಈ ಸರಿಲ ಇಡೀ ಒಂದು ಅರ್ಧ ಎಕರೆ ಜಾಗನ ಟ್ರಕ್ಗೆ ಅಲ್ಪ ಮುಲ್ಪ ಪೂರ ಬೋಡಿತನಾದ ಪೂರ ಪಾಪ ಎಂಚ ಮಲ್ದೇರು ಗೊತ್ತಿಜಿ ಬಂಗಡ ಮಲ್ದೇರು ನರೇಶ್ ಅಣ್ಣ ಎಂಕ್ಲ ಒಂಜಿ ಕಿಂಚಿತ್ 25 ವರ್ಷದ ಕಾಣಿಕೆ ನೀರೇ ನಮ್ಮ ಶಾಸಕರ ರಾಜೇಶ್ ನಾಯ್ಕರ ದೇತನೊಡೊಂದು ವಿನಂತಿ. ಈ ಮಂದಿರದ ಕಣಗಳ ಫೌಂಡೇಶನ್ ಹಿಡಿದು ಬತ್ತಿನ
ಪ್ರತಿ ಒಂಜಿ ಹೆಜ್ಜೆ ಹೆಜ್ಜೆಗಳ ಈ ಮಂದಿರದ ಆಧಾರ ಸ್ತಂಭವಾದ ಇತದೆ ಕೆಲಸ ಮಲ್ತಿನಂಚಿನ ನಿರಂತರ 25 ವರ್ಷ ಈ ಸರಿ ಟ್ರಕ್ ಮಲ್ಪೇರ್ನೆ ಬಲ್ಲಿಂದ ನಾನು ಬಂದಿದ್ದೆ ಟ್ರಕ್ದ ವಿಷಯನೇ ಬರ್ಚಿಂది ನಮ್ಮ ಭಜನೆ ಹಿಡ್ಕೊನಕ ಭಜನೆ ತಂಡ 27 ಭಜನಾ ತಂಡ ಉಂಡು ಬರ್ಪುಂಡು ಅವಲ ಆಂಡಲ ಒಂಜಿ 16 ಟ್ರಕ್ ಎಲ್ಲ ಉಂಡು ಐಟ್ 3 ಕಟ್ಟ ಮಿತ್ರ ಮಂಡಳಿ ಎಂಕ್ಲ ನಮ್ಮ ಇಡೀ ಮಂದಿರದ ಅಕುಲು ಮುಕುಲೊಂದು ಹತ್ತು 3 ಕಟ್ಟ ಮಿತ್ರ ಮಂಡಳಿ ನನಂಜಿ ಮುಜಿನಾಲ್ ಸಂಘಟನೆ ಆಧಾರ ಸ್ತಂಭ 3 ಕಟ್ಟ ಮಿತ್ರ ಮಂಡಳಿದ ಪೂರ ಜವನೆಲ್ಲ ಬತ್ತದೆ 25ನೇ ವರ್ಷದ ಕಾರಣಕ್ಕೋಸ್ಕರ ನಿಗ್ಲೆ ಒಂಜಿ ಕಿಂಚಿತ್ ಗೌರವ ಸಮರ್ಪಣೆ ಆಯ್ತು ಅಧ್ಯಕ್ಷರು ಪೂರ ಸದಸ್ಯರೆಲ್ಲ ಬರ್ತದೆ ರಾಜೇಶ್ ಕನ್ನಡ ಈ ಸ್ತಬ್ಧ ಚಿತ್ರದ ನೇತ ಬಕ್ಕ ರೆಗ್ಯುಲರ್ ಕೊರ್ಲಕ್ಕನೆ ಕೊರ್ಪುಂಡು ಇತ್ತೆ ಒಂಜಿ 25 ವರ್ಷದ ಕಾರಣಕ್ಕೋಸ್ಕರ ನಿಗ್ಲೆ ಒಂಜಿ ಅಭಿನಂದನಾ ಕಾರ್ಯಕ್ರಮ ಈ ಒಂಜಿ 3 ಕಟ್ಟ ಮಿತ್ರ ಮಂಡಳಿಗಿದ್ದ ಬಗ್ಗೆ ಏನು ಏತ್ ಪಂಡಲ ಕಮ್ಮಿ ಆತ್ ಕೆಲಸ ನೇತ ಫೌಂಡೇಶನ್ ಮಣ್ಣನೆ ಮೆಲ್ತದೆ ಈ ಮಂದಿರದ ನೇನು ಗಟ್ಟಿ ಮಲ್ತನೇಟ್ ಮಕ್ಕಳು ಪೂರ ಎದುರುಂತುನಗ್ಲು ಪ್ರತಿ ಒರಿಯಲ 25 ವರ್ಷಲ ಸತತವಾದ ನೇಕೆ ಕೆಲಸ ಮಲ್ತಿನಗ್ಲು ಮಾತೆಲ್ಲ ಒಂಜಿ ಕ್ಲಾಪ್ ಕೊಟ್ಲೆ ಪೂರ ಎಲ್ಲ ಕೆಲಸ ಮಲ್ತಿನಗ್ಲು ನನ್ನ ದುಂಬಾಗಿ ಈ ಮಂದಿರನ ದುಂಬು ಕೊನೋಡಾಯನಗುಲ್ಲ ಮುಕುಲೆ ಅಂಚಾದ ನಿಕ್ಲೆ ಮಾತೆರೆಗ್ಲ ಧನ್ಯವಾದಲ ಎಂಕ್ಲ ಮಾತೆರ್ನಲ ಶುಭಾಶಯಲ ಐದೊಟ್ಟಿಗೆ ಅಕುಲ್ಲ ಈ ಒಂಜಿ ಸಂಘಟನೆಗೆ ಬೋಡಿತನಾಥ ಕೆಲಸ ಮಲ್ಪನಂಚಿನ ಪ್ರಯತ್ನ ಮಲ್ದೇರೆ ಸಾಗರ್ ಬಕ್ಕಾರ್ನ ತಂಡ ಈ ಸಂದರ್ಭದ ಗೌರವದ ಸ್ಮರಣಿಕೆಯನ್ನು ದೇತನೋಡು ಪಂಡದ ವಿನಂತಿ ಮಲ್ತಂದು ಈ ಸರಿ ಟ್ಯಾಬ್ಲೋ ಆವಡು ಪನ್ಪುನ ಕಾರಣಕ್ಕೋಸ್ಕರ ಬಾರಿ ಒಗ್ಗಟ್ಟು ಸೇರಿದು ಒಂಜಿ ಟ್ಯಾಬ್ಲೋ ಮಲ್ಪನಂಚಿನ ಪ್ರಯತ್ನ ಮಲ್ದೇರೆ ಟ್ಯಾಬ್ಲೋದ ಪಕ್ಕ ಬೇತನೆ ಕೊರ್ಪುಂದು ಒಂಜಿ 25 ವರ್ಷದ ಲೆಕ್ಕಡು ರಾಜೇಶ್ ಕನ್ನಡಲ ಮೋಹನ್ ಕನ್ನಡ ನಿಖಿಲ್ಡ ವಿಜಯ್ ಕನ್ನಡ ಸ್ಮರಣಿಕೆ ನನ್ನ ದುಂಬಾಗ ನಿರಂತರ ಮಲ್ತೊಂದು ಪೋಡು ನನಂಜಿ ಸಂಘಟನೆ ಹಿಂದೂ ಜಾಗರಣ ವೇದಿಕೆ ನಮ್ಮ ಪ್ರಕಾಶ್ ಕುಂಪಲನ ನೇತೃತ್ವದ ಹಿಂದೂ ಜಾಗರಣ ವೇದಿಕೆಲ ನಮ್ಮ ಊರದ ಹಿಂದುತ್ವದ ಕಾರಣಕ್ಕೋಸ್ಕರ ನಿರಂತರವಾದ ಮೂಲ ಕೆಲಸ ಮಲ್ತಂದು ನಮ್ಮ ಹಿಂದೂ ಜಾಗರಣ ಇಡೀ ಉಳ್ಳಾಲ ತಾಲೂಕದ ಅಧ್ಯಕ್ಷೆ ಪ್ರಕಾಶ್ ಕುಂಪಲ ಹಿಂದೂ ಜಾಗರಣ ವೇದಿಕೆದ ಇಡೀ ತಾಲೂಕದ ಅಧ್ಯಕ್ಷೆ ಆದ ನಮ್ಮ ಒವೇ ಹಿಂದುತ್ವದ ವಿಷಯಕ್ಕೆ ಬಂದಾಗಲ ಎದುರುಂತದ ಕೆಲಸ ಮಲ್ಪನಂಚಿನ ನಮ್ಮ ಕುಂಪಲದನೇ ಜವನೇರು ಉಳ್ಳಾಲಡು ಒಲ್ಪ ಇಂಚಿನನೇ ಅವಡು ಆಯ್ತಾ ಪಿರೌಡು ಕುಂಪಲದ ಜವನೇರು ಉಳ್ಳೇರು ಇನಿ ಪಂಡಿ ನಾನು ನೇಕು ದುಂಬು ಫನೊಂದಿಚ್ಚೆ ಅಂತ ಅವಣ್ಣ ನನ್ನ ಮಕ್ಕಳು ದುಂಬು ಪೋಯ್ದ್ರು ಬರ್ಚಿ ಇನಿ ಯಾನು ಫನದಲ್ಲಿ ಹಾಕಲು ಜಾಗರಣ ವೇದಿಕೆದ ಕೆಲಸ ಕಾರ್ಯಡು ಇಡೀ ಉಳ್ಳಾಲಡು ಬಾರಿ ಕ್ರಿಯಾಶೀಲವಾದ ಕುಂಪಲದ ಜವನೇರನ್ನು ಜೋಡಿಸಾವನೇಟು ಪ್ರಕಾಶ್ ಕುಂಪಲನ ನೇತೃತ್ವದ ಮಕ್ಕಳು ನಿರಂತರ ಕೆಲಸ ಮಲ್ತಂದುಲ್ಲೇರು ಅಕಲು ಈ ಮಂದಿರದ ಪ್ರಾರಂಭದ ದಿನಗಳಡಿದಿಂಚಲ ಟ್ಯಾಬ್ಲ ಮಲ್ಪನ ಅವಡು ಓಕುಲಿ ಕಂಬ ಪ್ರತಿ ಒಂಜಿ ಕೆಲಸ 3 ಕಟ್ಟ ಮಿತ್ರ ಮಂಡಳಿ ಎಂಚ ಮಲ್ಪನ ಅಂಚೆನೆ ಜಾಗರಣ ವೇದಿಕೆದ ಜವನೇರ್ಲ ನಿರಂತರ ಈ ಸರಿಲ ಕಡೆಗಳಿಗಡೆ ಟ್ಯಾಬ್ಲ ಮಲ್ಪನ ಬೇತೆ ಬೇತೆ ಧಾರ್ಮಿಕ ಸಂಘಟನೆದ ಕೆಲಸದೊಟ್ಟಿಗೆ ಈ ಒಂಜಿ ಕೆಲಸ ಎಲ್ಲ ಮಲ್ದೇರು ಅಕ್ಲೆಗೆ ಹಿಂದೂ ಜಾಗರಣ ವೇದಿಕೆಲ್ಲ ಶುಭಾಶಯ ಪನೊಂದು ಅಕ್ಲೆಗ್ಲ ಚಂದ್ರಶೇಖರ್ ಉಚ್ಚಿಲ್ ನಮ್ಮ ಈ ಗೌರವದ ಸ್ಮರಣಿಕೆಯನ್ನು ಅಕ್ಲೆ ಕೊರಡು ಬಂಡದ ಈ ಸಂದರ್ಭದ ವಿನಂತಿ ಮಲ್ತೊಂದುಲ್ಲೆ ಸಂಘಟನೆ ನನಂಜಿ ನೇಕ ಆಧಾರ ಸ್ತಂಭವಾದ ನಿರಂತರ 25 ವರ್ಷಡ್ಲ ಪ್ರತಿ ಒಂಜಿ ಹೆಜ್ಜೆಗೆ ಕೆಲಸ ಮಲ್ತನಂಚಿನ ನನಂಜಿ ಸಂಘಟನೆ ಜೈ ಭಾರತ್ ಫ್ರೆಂಡ್ಸ್ ಕ್ಲಬ್ ನಮ್ಮ ಮುಲ್ತ ಎಂಕ್ಲ ನನಂಜಿ ಆಧಾರ ಸ್ತಂಭ ಒಂಜಿ ಈ ಸಂಘಟನೆ ದುಂಬು ಪೋಡ್ನಂಡ ಅಕುಲ್ಲ ನಿರಂತರವಾದ ಕೆಲಸ ಮಲ್ತಂದು ಬೈದೇರು ಜೈ ಭಾರತದ ಬಗ್ಗೆ ಎಲ್ಲ ಹೆಂಗೆ ಜಿಂಜ ಏತ್ ಪನ್ಪುನಿಂದ ಗೊತ್ತಾಪುಜಿ ಬಾರಿ ಎಡ್ಡ ರೀತಿಯ ಸಂಘಟನೆ ಕಟ್ಟೊಂದು ಈ ಮಂದಿರಗೆ ಆಧಾರ ಸ್ತಂಭವಾದ ಉಪುನಂಚಿನ ಜೈ ಭಾರತ್ಗಳ ಈ ಸಂದರ್ಭದ ಅಭಿನಂದನೆಯನ್ನು ಸಲ್ಲಿಸವೆ ಈ ಸಂಘಟನೆಯಲ್ಲಿ ಏರು ಪೂರ್ವಲ್ಲಿ ಹಾಕಲು ಮಂದಿರ ಅಡ್ಲ ಪದಾಧಿಕಾರಿ ನಕುಲೆ ಐಕ್ಟಲ್ ಹಾಕುಲೆ ನೇಟಲ್ ನೆಕುಲೆ ಇನಿ ಮಾತ್ರ ಹಾಕಲು ಬೇತೇನೆ ಪೂರ ಇನಿ ಈ ಉತ್ಸವದ ಈ ಟ್ಯಾಬ್ಲ ಇತ್ತನ ಕಾರಣಕ್ಕೋಸ್ಕರ ಹಾಕಲು ಏರ್ಲ ನಂಗೆ ತಿಕ್ಕುಜೇರು ಐದು ಪಕ್ಕ ಪೂರ ಒಟ್ಟಿಗೆ ವಾಸುಕಿ ಶಾಲ್ ಪಾಡ್ದೆ ಗೌರವ ಸಲ್ಲಿಸೋಡೊಂದು ಕೆನ್ನೊಂದಿಲ್ಲ ಅಂಚನೆ ನಮ್ಮ ಸರಳ ಕಾಲೋನಿ ಇಡೀ ಈ ಊರದ ಅರ್ಧ ಭೂಮಿ ಇತ್ತಿನಿಂಬೆರಡ ಸರಳ ಎರಡ ಅಂಚ ಅದು ಆರು ಎಂಕ್ಲೆ ಮಾತೆಗ್ಲ ಸಾಕಾರ ಮಲ್ತೊಂದುಲ್ಲೇರು ಎಂಕ್ಲೊಟ್ಟಿಗೆ ನಿರಂತರವಾದುಲ್ಲೇರು ಓಕುಲಿ ಕಂಬದ ಪುರ ಪಾಡದ ಎಂಕ್ಲೆ ಪೂರ್ತಿ ಸಾಕಾರ ಮಲ್ದೇರೆ ದೇವೇಶ್ ಸರಳೆಯರು ಮಾತಾ ಸಂಘಟನೆದ ಒಟ್ಟಿಗೆನೆ ನಿರಂತರವಾದುಲ್ಲೇರು ಅರೆಗ್ಲ ಮೋನನ್ನೇ ಬಕ್ಕ ರಾಜೇಶ್ ಅನ್ನೆ ಗೌರವದ ಅಂದು ಕೊರಡೊಂದು ಸನ್ಮಾನ ಮಲ್ಪಡೊಂದು ವಿನಂತಿ ಮಲ್ತೊಂದು ಚಿತ್ರಾಂಜಲಿ ನಗರದ ವಾಸುಕಿ ನಾಗಬ್ರಹ್ಮ ಸ್ಥಾನದ ಇಂದುಲ ಆರ್ಯ ಮರಾಠ
ಯುವ ಮಾರಾಟ ಇದಷ್ಟೇ ಸಾಲದಲ್ಪ ಪೋನಾಗ ಯುವ ಮಾರಾಟದ ಒಂದು ಕಾರ್ಯಕ್ರಮ ತೂತಾರೆ ರಾಜೇಶನ್ನ. ಅವು ಯುವ ಮಾರಾಟ ಇಡೀ ಮೂಲ ಆರ್ಯ ಮಾರಾಟ ಸಮಾಜದ ಪೂರ ಸಮಾಜದ ಮಾತು ಹಿರಿಯಕುಲ್ಲ ಮೂಲೆ ನಮ್ಮೊಟ್ಟಿಗೆ ನಿರಂತರವಾದ ಒಟ್ಟಿಗೆ ಕೆಲಸ ಮಾಡ್ತಂದಿಲ್ಲೇರೆ. ಐಟ್ ಆರ್ಯ ಮಾರಾಟದ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಮುಖರು ಪೂರೆಲ್ಲ ಬರ್ತದೆ ಗೌರವದ ಸ್ಮರಣಿಕೆ ನೋಡೊಂದು ವಿನಂತಿ ಮಾಡ್ತಂದಿಲ್ಲ. ಎಂಕ್ಲೆಗೆ ಈ ಮಂದಿರಾಗ ಒಂಜಿ ಆರ್ಯ ಮರಾಠ ಸಮಾಜ ಒಂಜಿ ಆಧಾರ ಸ್ತಂಭ ವಿಜೇಶ್ ನಾಯಕರು ಗೌರವದ ಸ್ಮರಣಿಕೆ ಪಾಡ್ದು ಸ್ವಾಗತ ಮಲ್ಪಡು. ಇನ್ನು ಯುವ ಮರಾಠ ಅಂದ್ರೆ ಸಮಾಜದ ರಾಜೇಶನ್ನ ಯುವ ಮರಾಠ ಬಾರಿ ಮಲ್ಲ ಖರ್ಚು ಮಲ್ತದ ಅವಳು ಬಾರಿ ಶೋಕದ ಇಡೀ ಉಳ್ಳಾಲ ಕ್ಷೇತ್ರಡೆ ಎಡ್ಡ ಮಿನ್ಕುನಂಚಿನ ಒಂಜಿ ಕಾರ್ಯಕ್ರಮ ಮಲ್ತಿದ್ದೇವೆ. ಅಕ್ಲೆಗ ನಿರಂತರವಾದ ಈ ಸಂಘಟನೆದೊಟ್ಟಿಗೆ ಜೋಡಿಸೋಣ ಅಕ್ಲೆಗಳ ಧನ್ಯವಾದ ಕೊರೊಂದು ಇಡೀ ಈ ಇಡೀ ಸಂಘಟನೆದ ನನ್ನೊಂದು ಆಧಾರ ಸ್ತಂಭ ಏರ್ಪಂಡ ಬಾಲಕೃಷ್ಣ ಮಂದಿರದ ಮಹಿಳಾ ಸಮಿತಿ ಅಕ್ಲೆಗಳ ಪ್ರತಿ ಒಂಜಿ ಹೆಜ್ಜೆ ಹೆಜ್ಜೆಗಳ ನಮ್ಮ ಮಂದಿರದ ಚಟುವಟಿಕೆಯನ್ನು ಯಶಸ್ವಿಯಾದ ಮಲ್ಪನೆಟ್ಟೆ ನಮ್ಮ ಮಹಿಳಾ ಸಮಿತಿಲ ಭಾರಿ ಪ್ರಾಮುಖ್ಯವಾಯಿನಂಚಿನ ಸಮಿತಿ ರಾಜಸ್ಥಾನ ಇನ್ನು 27 ಭಜನಾ ತಂಡ ಉಂಟು. ಆ 27 ಭಜನಾ ತಂಡ ಅಲ್ಲ ಒಂಜಿ ತಂಡ ಏರ್ಪುರಲ್ಲಿ ರಾಕ್ಲೇನ್ ಪೂರ ಐನ ನಡಪವನ್ನು ಪೋಪನ ಜವಾಬ್ದಾರಿ ಮುಕಲ್ನ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕುಂಪಳದ ಪುಣ್ಯಭೂಮಿಡಿ ಶ್ರೀ ಬಾಲಕೃಷ್ಣ ಮಂದಿರದ 25ನೇ ವರ್ಷದ ಕಾರ್ಯಕ್ರಮಗಳು ನಮ್ಮ ಮಾತೆರ್ಲ ಸೇರಿದ ಈ ಭಾಗದ ಸಮಾಜದ ಸಂಘಟನೆ ಆವಡು ಧರ್ಮದ ಜಾಗೃತಿ ಆವಡು ಪನಪನ ಉದ್ದೇಶದಿ ಒಂದು 25 ವರ್ಷದ ಪಿರ ಸ್ಥಾಪನೆ ಮಲ್ತಿನಂಚಿನ ಈ ಮಂದಿರ ನಮ್ಮ ಸಮಾಜಗೆ ಏನು ವಿಶೇಷವಾದ ಶಕ್ತಿ ಕೊರಪನಂಚಿನ ಕೆಲಸ ಕಾರ್ಯ ಆತಂದ್ರೆ ಧಾರ್ಮಿಕದ ಕಾರ್ಯಕ್ರಮದ ಒಟ್ಟಿಗೆ ಅನೇಕ ಸಮಾಜಮುಖಿಯಾಗಿನಂಚಿನ ಕೆಲಸ ಕಾರ್ಯವನ್ನು ಮಲ್ತೊಂದು ಬತ್ತಿನಂಚಿನ ಬಾಲಕೃಷ್ಣ ಮಂದಿರದ ಸರ್ವ ಪದಾಧಿಕಾರಿಗಳ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಾದ ಕೃಷ್ಣ ಜನ್ಮಾಷ್ಟಮಿದ ಶುಭಾಶಯ ನಿಕ್ಲಿಗೆ ಮಾತರೆಗಳ ಕೊರೊಂದು ಭಗವಂತನ ಅನುಗ್ರಹ ದಾತ್ರ ಜಗದ್ವಂದ್ಯ ಭಾರತ ನಿರ್ಮಾಣ ಪುನಂಚಿನ ಕಾಲಕಟ್ಟೋಡು ನಮ್ಮ ಮಾತೆರ್ಲವಲ್ಲ ಈ ಸಂಕ್ರಮಣ ಕಾಲಕಟ್ಟೋಡು ಇಡೀ ದೇಶಡು ಆಚರಣೆ ಮನಪುನಂಚಿನ ಅಷ್ಟಮಿ ಈ ಪೊರ್ತುಡು ಭಗವಂತನ ಅನುಗ್ರಹ ನಮ್ಮ ಮಾತೆರೆಗಳ ಇಪ್ಪಡೆ ಆ ಮೂಲಕ ಭಾರತ ಜಗತ್ತೊಂದು ಯಾವಡ ಪನ್ಪನ ಆಶಯ ವ್ಯಕ್ತಪಡಿಸೋದು ಕಾರ್ಯಕ್ರಮಕ್ಕೆ ಶುಭಾರಿಸುವಂದಲ್ಲೇ ಜೈ ಹಿಂದ್ ಜೈ ಭಾರತ್ ಮಾತಾ. ಜಿಲ್ಲೆದ ಭಾರತೀಯ ಜನತಾ ಪಾರ್ಟಿದ ಅಧ್ಯಕ್ಷರಲ್ಲ ಐದು ದುಂಬು ಬಜರಂಗದಳ ಸಂಘಟನೆದ ಜಿಲ್ಲೆದ ಜವಾಬ್ದಾರಿ ತಂದು ಹಿಂದುತ್ವದ ಪರವಾದ ನಿರಂತರ ಹೋರಾಟ ಕೆಲಸ ಕಾರ್ಯ ಮಲ್ತನಾರು ಇಡೀ ಜಿಲ್ಲೆಡೆ ಸಮರ್ಥವಾದ ಭಾರತೀಯ ಜನತಾ ಪಾರ್ಟಿನ ದುಂಬುಕೋನ ಒಂದು ಪುನಾರು ಸನ್ಮಾನ್ಯ ಸುದರ್ಶನ್ ಮೂಡಬಿದ್ರೆ ಅರೆಗೆ ನನಾದ ರಾಜಕೀಯ ಜೀವನಡೆ ಎಡ್ಡ ರೀತಿದ ಭವಿಷ್ಯ ಒಪ್ಪಡೆ ಪಂಡದ ದೇವರಡ ಆಶೀರ್ವಾದ ನಟ್ಟೊಂದು ಇನ್ನು ಯಾರು ಪಿರ 7 ಗಂಟೆಗೆ ಇನ್ನು ವಾ ಪೂಜೆ ಇತ್ತನಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಲ್ತದ ಅಲ್ಪ ಕಾರ್ಯಕ್ರಮ ಸಟ್ಟು ಮಲ್ದೇರು ಆಗ್ಲೇ ಹೋಗೋ ಕನ್ಫ್ಯೂಸ್ ಆದ್ನ ಗೊತ್ತಿ ಉದ್ಘಾಟನೆ ಮಾತ್ರ ಈರೇ ಮಲ್ಪೋಡು ಎಂಡಾಕಲು ಬೇತೆ ಬೇತೆ ಪಾತ್ರದ ಆರೇ ಆವು ಒಂದು ಪಂಡದ ಭಾರಿ ಒತ್ತಾಯ ಮಲ್ತದ ಅವಳು ಪುದಾರ್ ಪಾಡ್ದೀನಿ ಭಾರಿ ಮಲ್ಲ ಸಂಖ್ಯೆ ಜನ ಒಪ್ಪುಂಡು ಈರು ಉದ್ಘಾಟನೆ ಮಲ್ಪೋಡು ಆಗ ಯುವ ಮರಾಠದ ಪೂರ ಜವನೇರ್ನ ಪೂರ ಗೆಸ್ಟ್ ಇತ್ತನಲ್ಲ ಈರೇನೆ ಪಾಡ್ದೀನಿ ಅಂಚಾದೆ ಇನ್ನು ಆಧ್ಯಾತ್ಮಿಕವಾದಲ್ಲ ಆರು ಎಡ್ಡ ರೀತಿಯ ಕೆಲಸ ಮಲ್ಪನಾರು ನಮ್ಮ ಮಾತ ಕೆಲಸ ಕಾರ್ಯ ಪ್ರೋತ್ಸಾಹ ಕೊರಪುನಂಚಿನ ಗೃಹನೆಲ್ಲೇ ನಮ್ಮ ಮಾತನೆಲ್ಲ ಪರವಾದ ಹೃತ್ಪೂರ್ವಕವಾದ ಸ್ವಾಗತ ಮಾಡ್ತಂದಲ್ಲ ಸಂದರ್ಭಡೆ ಒಂಜಿ ಟ್ಯಾಬ್ಲೋ ಪಿಲಿ ಅದನ್ನ ಎಂಚಿನಲ್ಲ ಆವಡೊಂದು ಪನ್ನಾಗ ಎಂಗ್ಲು ಸರ್ವಸಮ್ಮತವಾದ ಈ ಮಂದಿರದ ಉತ್ಸವನ ಪ್ರಾರಂಭ ಮಲ್ಪರೆ ಬಾರಿ ಪ್ರೋತ್ಸಾಹ ಕೊರ್ನಾಕುಲು ಕೊರಗಜ್ಜ ಸೇವಾ ಸಮಿತಿ ಆಶ್ರಯ ಕಾಲೋನಿ ಐದು ಸುರುಕು ಎಂಕ್ ನಿಜವಾದ ಈ ಕುರಿ
ಎಂಜಿನ ಅನ್ಪನೆ ಕುರಿ ತಕ್ಕುನ ಪಿಲಿ ತಕ್ಕುನ ಎನ್ನ ಕನಮನ ಒಲ್ಪಲ ತೂತಿಜಿ ಅಣ್ಣ ಐನು ಕುರಿ ಹಾಕುನ ಐನು ಫಸ್ಟ್ ಯಾನ ತುಯಿನಿ ಕುಂಪಲಡೆ ಕೊರಗಜ್ಜ ಸೇವಾ ಸಮಿತಿದ ಪುದರಡೆ ನಮ್ಮ ಕೊರಗಜ್ಜ ಸೇವಾ ಸಮಿತಿದ ತಂಡದ ಸದಸ್ಯರನ್ನಗಳು ಮಲ್ತೀನಿ ಕೊರಗಜ್ಜ ಸೇವಾ ಸಮಿತಿದ ಮುಖಾಂತರ ಈ ಮಂದಿರದ ಬೆಳವಣಿಗೆಗೆ ಪೂರ್ಣ ಪ್ರಮಾಣದ ಸಹಕಾರ ಕೊರಂಚಿನ ಕೊರಗಜ್ಜ ಸೇವಾ ಸಮಿತಿ ಕ್ರಿಯಾಶೀಲವಾದ ಕರಿನ 25 ವರ್ಷದ ದಿಂಚಲ ಎಂಗ್ಲಿನ ಮಂದಿರದ ಬೆಳವಣಿಗೆ ದೊಡ್ಡೊಟ್ಟಿಗೆ ಕೆಲಸ ಮಲ್ತನಾರೆ ದಯಮಲ್ತದ ರಮೇಶ್ ಅನ್ನೆ ಪಕ್ಕ ಯೋಗೇಂದ್ರ ಮಾತೆರ್ಲ ಒಟ್ಟಿಗೆ ಬರ್ತದೆ ಸ್ಮರಣಿಕೆಯನ್ನು ಗೌರವ ಅಂತದೊಂದು ಸಾಕಾರ ಮಲ್ಪಡೊಂದು ಆಂಜನೇಯ ಪನ್ಪುನ ಒಂಜಿ ಸಂಘಟನೆದ ಒಟ್ಟಿಗೆ ನಿರಂತರವಾದ ಮಂದಿರದ ಕೆಲಸ ಕಾರ್ಯ ಮಲ್ತನಂಚಿನ ಪ್ರಜ್ವಲ್ ಬಕಾರ್ನ ತಂಡ ಬದ್ದದ ಗೌರವದ ಸ್ಮರಣಿಕೆ ನೋಡೊಂದು ಪಂಡದ ವಿನಂತಿ ಮಲ್ತಂದಿಲ್ಲ. ಕೃಷ್ಣ ಆಂಜನೇಯ ಗುರುನಗರ ವಿದ್ಯಾನಗರ ಈ ಪರಿಸರದ ನಮ್ಮ ಜವನೇರ್ ಬದ್ದದ ಪ್ರಜ್ವಲ್ನ ನೇತೃತ್ವದ ಎಡ್ಡೆ ಕೆಲಸ ಮಲ್ತಂದಿಲ್ಲ ಅಕ್ಲೆಗ್ಲ ಈ ಗೌರವದ ಸ್ಮರಣಿಕೆ ನೋಡ ಪನ್ನೊಂದು ವಿನಂತಿ ಮಲ್ತಂದಿಲ್ಲ. ಈ ಒಂಜಿ ಬೆಳವಣಿಗೆ ಪ್ರಮುಖ ಕಾರಣಕರ್ತರ ನಂಚಿನ ಸತ್ಯನಾರಾಯಣ ಮಂದಿರ ಇಲಾ ಸದಸ್ಯರು ಬಾರಿ ಮಲ್ಲ ಪ್ರಮಾಣದ ಬತ್ತದ ಕೆಲಸ ಮಲ್ತಿನಕ್ಲು ಇನಿಕಲ ಬಾಲಕೃಷ್ಣ ಮಂದಿರ ಸತ್ಯನಾರಾಯಣ ಮಂದಿರ ಒಡನಾಟದ ಕೆಲಸ ಮಲ್ಪನಂಚಿನ ಸಂಘಟನೆ ಇಕ್ಲೆ ಮಾತನ್ಸ್ ಕುಂಪಾರ ಕರಿನ 2-3 ವರ್ಷದ ದಿಂಚ ಅತ್ಯಂತ ಯಶಸ್ವಿ ಆದ ಹೋಮ್ ಫ್ರೆಂಡ್ಸ್ ದಕಲು ಏತ್ ಮಲ್ಲ ಪ್ರಮಾಣದ ಓಕುಲಿ ಪಾಂಡಲ ಐನ ನಿಭಾಯಿಸದೆ ಬಾರಿ ಪೊರ್ಲುಡು ಐನ ಬಾರಿ ಶೋಕುಡು ಮಲ್ತನಂಚಿನಗ್ಲು ಹೋಮ್ ಫ್ರೆಂಡ್ಸ್ ತಂಡ ನಮ್ಮ ಹೋಮ್ ಫ್ರೆಂಡ್ಸ್ ಬೇತೆ ರೀತಿಯ ಸಾಮಾಜಿಕ ಕೆಲಸದೊಟ್ಟಿಗೆಲ್ಲ ರಾಜಕೀಯ ಕ್ಷೇತ್ರ ಅಡ್ಲ ಪ್ರತಿ ಒಂದು ಹೆಜ್ಜೆಗೆಲ್ಲ ಹೋಮ್ ಫ್ರೆಂಡ್ಸ್ ಸಂಘಟನೆ ನಮ್ಮ ಪೂರ ಒಟ್ಟೊಟ್ಟಿಗೆ ಕೆಲಸ ಮಲ್ತನಂಚಿನ ಸಂಘಟನೆ ಈ ಸರಿ ಬಾರಿ ಮಲ್ಲ ಸವಾಲನ್ನು ಸ್ವೀಕಾರ ಮಲ್ತೊಂದು ಹೆಚ್ಚು ಕಡಿಮೆ 3-4 ಕರನ್ನು ಕಟ್ಟಿದೇರು ಆ ದರ್ಪುನಂಚಿನ ಬಾರಿ ಮಲ್ಲ ಸವಾಲು ಹೋಮ್ ಫ್ರೆಂಡ್ಸ್ ಮಿತ್ತುಂಡು ಅವು ಎಂಕಲ್ ಮಲ್ತದೆ ಸಿದ್ಧ ಬಾರಿ ಪ್ರೀತಿ ವಿಶ್ವಾಸ ಮಲ್ಪ ಅಂತ ಪನ್ಪನ ಪಾತ್ರೆಲ್ಲ ಹೋಮ್ ಫ್ರೆಂಡ್ಸ್ ಎಂಕಲ್ನ ದೇವಾನಂದೇರೆ ಪೂರೇರ್ನ ಸೇರಿದಿ ಈ ಒಂದು ಭರವಸೆಯನ್ನು ಕೊಡ್ತಾರೆ ನಿಕ್ಲೆ ಮಾತೆರೆಗಳ ದೇವರ ಎಡ್ಡೆ ಮಲ್ಪಡನ್ನು ಈ ಸಂದರ್ಭದ ಪ್ರಾರ್ಥನೆ ಮಲ್ತೊಂದು ಕೊರದು ಅರನೆ ಗೌರವಡು ಸ್ವೀಕಾರ ಮಲ್ಪಡೋದಕ್ಕೆ ಏನಂದಿಲ್ಲ ವರದರಾಜ್. ಯುವ ಮರಾಠ ಇನಿ ಅತ್ಯಂತ ಯಶಸ್ವಿಯಾದ ಈ ಒಂಜಿ ಸಂಘಟನೆದೊಟ್ಟಿಗೆ ನಿರಂತರವಾದ ಕೆಲಸ ಕಾರ್ಯ ಮಲ್ತೊನ್ನ ಜೊತೆಗೆ ಇನಿ ಕುಂಪಲದ 25ನೇ ವರ್ಷದ ಕುಂಪಲ ಅಷ್ಟಮಿ ಪನ್ಪನಂಚಿನ ಕಾರ್ಯಕ್ರಮನ ಯಶಸ್ವಿಯಾದ ಮಲ್ಪರೆಗೆ ನಮ್ಮೊಟ್ಟಿಗೆ ಉಪ್ಪುನ ಲಕ್ಷಾಂತರ ರೂಪಾಯಿ ಖರ್ಚು ಮಲ್ತದೆ ಶಾಲಾದ ಗ್ರೌಂಡ್ ಭಾರಿ ಶೋಕದ ಮಲ್ಲ ಇವೆಂಟ್ ಕಾರ್ಯಕ್ರಮ ಮಲ್ಪನ ಮುಖಾಂತರ ಇಡೀ ಕುಂಪಲಗೆ ಒಂಜಿ ಬಾರಿ ಮಲ್ಲ ಮರ್ಯಾದಿನ ಕಂತು ಕೊರ್ಪನಂಚಿನ ಮಲ್ದೇರೆ ನಿಕ್ಲೆ ಮಾತ್ರೆಗಳ ಹೃದಯಪೂರ್ವಕ ಧನ್ಯವಾದದೊಟ್ಟಿಗೆ ಮಂದಿರದ ಒಂಜಿ ಕಿಂಚಿ ಸ್ಮರಣಿಕೆ ಅಂತ ನೋಡೊಂದು ಈ ಸಂದರ್ಭದ ವಿನಂತಿ ಮಲ್ತೊಂದಿಲ್ಲ. ಯಾವಾಗ ಇಲ್ಲ ಆಗಲಿ ಸನ್ಮಾನ್ಯ ಕೋಟ ಶ್ರೀನಿವಾಸ್ ಪೂಜಾರ್ಲ ಈ ಕಾರ್ಯಕ್ರಮಕ್ಕೆ ನನ್ನ 2 ನಿಮಿಷದಲ್ಲಿ ಈ ಕಾರ್ಯಕ್ರಮದ ಭಾಗವಹಿಸುವರು. ಒಟ್ಟಿಗೆ ನಮ್ಮೊಟ್ಟಿಗೆ ಧಾರ್ಮಿಕ ಪರಿಷತ್ತದ ಜಿಲ್ಲಾ ಸಮಿತಿದ ಜಿಲ್ಲಾ ಸದಸ್ಯರಾಯನಂಚಿನ ಗೋಪಾಲ್ ಕುತ್ತಾರ್ ವಿಶ್ವ ಹಿಂದೂ ಪರಿಷತ್ತದ ಜಿಲ್ಲೆದ ಅಧ್ಯಕ್ಷರಾದ ಪುನಃ ಗೋಪಾಲ್ ಕುತ್ತಾರ್ ಉಳ್ಳೇರೆ ಅಂಚನೆ ಧಾರ್ಮಿಕ ಸಾಮಾಜಿಕ ಕೆಲಸ ಕಾರ್ಯಲೆಡೆ ನಮ್ಮ ಇಡೀ ಉಳ್ಳಾಲ ಭಾಗಡೆ ನಿರಂತರವಾದ ಜನಗಳೊಟ್ಟಿಗೆ ಕೆಲಸ ಮಂದೊಂದು ಪುನಂಚಿನ ಕೊಯತ್ತ ಪಯಲ್ ಜಗದೀಶ್ ಆಳ್ವೇರ್ಲ ನಮ್ಮೊಟ್ಟಿಗೆ ಒಳ್ಳೆರೆ ಅಂಚನೆ ನಮ್ಮ ಗುತ್ತಿಗೆದಾರರಂಚಿನ ಈಶ್ವರನ್ನೆಲ್ಲ ನಮ್ಮೊಟ್ಟಿಗೆ ಒಳ್ಳೆರೆ ಐದೊಟ್ಟಿಗೆ ಉಳ್ಳಾಲ ಪುರಸಭೆದ ನಮ್ಮ ದುಂಬುದ ನಗರಸಭೆದ ಅಧ್ಯಕ್ಷರಾದ ನಮ್ಮ ರಾಜಕೀಯವಾದ ಸಾಮಾಜಿಕವಾದ ಗುರುನಗರ ದೇವಸ್ಥಾನದ ಅಧ್ಯಕ್ಷರಾದ ನಿರಂತರವಾದ ನಮ್ಮೊಟ್ಟಿಗೆ ಎಡ್ಡ ರೀತಿಯ ಸಂಬಂಧಲೇನ ದಿವಂದನಂಚಿನ ನನ್ನ ಆತ್ಮೀಯ ಮಿತ್ರನಂಚಿನ ದಿನೇಶ್ ರೈ
ಉಳ್ಳಾಲ ಗುತ್ತುಂ ಬೇರ್ಲೊಲ್ಲೇರೆ ಅರೆಲ್ಲ ಈ ಸಂದರ್ಭದ ಸ್ವಾಗತ ಮಲ್ತಂದು ಅಂಚನೆ ನಮ್ಮ ಮಾತ ಹಿರಿತನಡೆ ಧಾರ್ಮಿಕವಾದ ನಮ್ಮೊಟ್ಟಿಗೆ ಕೆಲಸ ಮಲ್ಪನಂಚಿನ ಬಾಲಕೃಷ್ಣ ಶೆಟ್ಟಿ ಉಳ್ಳಾಲ ಗುತ್ತುಲ್ಲೇರೆ ಅರೆಲ್ಲ ಈ ಸಂದರ್ಭದ ಸ್ವಾಗತ ಮಲ್ತಂದು ನಮ್ಮ ಸೂರಜ್ ಪೂಂಜಾರಿ ಬೊಲಿಯಾರ್ದ ಸೂರಜ್ ಪೂಂಜಾರ್ಲೆ ಈ ಕಾರ್ಯಕ್ರಮದಲ್ಲೇರೆ ನಿಕ್ಲೆ ಇರೆಲ್ಲ ಸ್ವಾಗತ ಮಲ್ತಂದು ವೇದಿಕೆದ ದುಂಬು ನಮ್ಮ ಉಳ್ಳಾಲ ಭಾಗದ ಮಸ್ತ್ ಹಿಂದೂ ಸಂಘಟನೆಲದ ಬೇತೆ ಬೇತೆ ಭಜನಾ ಮಂಡಳಿದ ಸಾಮಾಜಿಕ ಸಂಘಟನೆಲದ ಮಾತ ಮಸ್ತ್ ಜನ ಹಿರಿಯಕುಲಿ ಮಸ್ತ್ ಜನ ಉಳ್ಳಾರ ನಿಕ್ಲೇನು ಮಾತರೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತಂದು ನಮ್ಮ ಪೂಜ್ಯ ಮಾನಿಲದ ಸ್ವಾಮೀಜಿ ನಮ್ಮ ದಾಮಲ್ತದ ಪಾತರಚಿ ಸ್ವಾಭಾವಿಕವಾದ ಇಲ್ಲಡೆ ಗೌಜಿಪುರ ಅದು ಬರ್ತದೆ ಮಾತೆಲ್ಲ ಒಟ್ಟಿಗೆ ತಿಕ್ಕನಾಗ ಪಾತೆರ್ನ ಸ್ವಾಭಾವಿಕ ಪಡೆ ನಮ್ಮ ಪೂಜ್ಯ ಮಾನಿಲ ಸ್ವಾಮೀಜಿ ಯಾನ ಪಿರರ ನೆನಪು ಮಲ್ಪನ ತಾಂಡ ಹಿಂದೂ ಸಮಾಜದ ಕೆಲಸ ಮಲ್ಪನಾಗ ಅವು ಓಲೆ ಒಪ್ಪಾಡಿ ಎಂಚನೆ ಒಪ್ಪಾಡಿ ಆ ಕಾರ್ಯಕ್ರಮ ಭಾಗವಹಿಸಿನ ಎನ್ನ ಧರ್ಮ ಅಂತ ಬಂದ್ಪನಲಕ ಈ ಜಿಲ್ಲೆಡೆ ಭಾಗವಹಿಸಿನ ಸ್ವಾಮೀಜಿಯರ ಇತ್ತಂದ ಅವು ಪರಮ ಪೂಜ್ಯ ಮೋಹನ್ ದಾಸ್ ಸ್ವಾಮೀಜಿ ಎಂದು ಪನಿಯರ ಅತ್ಯಂತ ಸಂತೋಷ ಪಡೆಪೆ ಆದ್ರೆ ಮಾತಾ ನಮ್ಮ ಈ ಮಂದಿರದ 25ನೇ ವರ್ಷದ ಉತ್ಸವಗಳ ಭಜನಾ ತಂಡದ ಒಟ್ಟಿಗೆ ಖುದ್ದು ಆರೆ ಬತ್ತದೆ ಇತ್ತನೆ 4 ಗಂಟೆಗೆ ಸರಿಯಾದ ನಮ್ಮ ಓಕುಲಿದ ತಂಡ ಪ್ರಾರಂಭ ಮಲ್ಪ ಅಂತ ಕರೆಕ್ಟ್ 4 ಗಂಟೆ 10 ನಿಮಿಷ ಆನಾಗ ಓಕುಲಿ ತಿರ್ತೆ ಪ್ರಾರಂಭ ಆತನನ್ನು ಪನಿಯರು ಅತ್ಯಂತ ಸಂತೋಷ ಅವನುಂಟು ಇಡೀ ಪೊಲೀಸ್ ಇಲಾಖೆ ಅವಡೆ ಅದನ್ನ ಸಾರ್ವಜನಿಕ ಸಂಘ ಸಂಸ್ಥೆಗಳು ಎನ್ನಿದಿತ್ತೇರೆ ಈ ಕುಂಪಲದಗ್ಲೆಗೆ ಪನ್ನ ಟೈಮ್ಗೂ ಕಾರ್ಯಕ್ರಮನ ಪ್ರಾರಂಭ ಮಲ್ಪ ರಾವಂದ ಆನ 4 ಗಂಟೆಗೆ 4:10ಗೆ ಸರಿಯಾದ ಪೂಜ್ಯ ಸ್ವಾಮೀಜಿನ ನೇತೃತ್ವಡೆ ಓಕುಲಿದ ಕಾರ್ಯಕ್ರಮ ಪ್ರಾರಂಭ ಆತನೆ ಅಂಡ್ ಅವು ಎಂಡಿ ಆಪ್ ಆಪನೊಂದಿಗೆ ಹೆಂಗೆ ಗೊತ್ತಿದ್ದವು ಅವ ಆನಾಗ ಆಪುಂಡು ಅಂಡ ಪ್ರಾರಂಭ ಮಾತ್ರ ಸಮಯಕ್ಕೆ ಸರಿಯಾದ ಮಲ್ತದ ಅವು ಎಂಡಿಲ ಮಾತ ಬಾರಿ ಪೊರ್ಲು ರಾವಡು ನನ್ನ ಮಾತ ಸಂಘ ಸಂಸ್ಥೆದಾಗಲು ಟ್ಯಾಬ್ಲದಾಗಲು ಪೂರೆಲ್ಲ ರೆಡಿ ಉಳ್ಳೇರೆ ಅಂಚ ಅದು ಸಮಯ ಮೀರಂದು ಸಮಯಕ್ಕೆ ಸರಿಯಾದ ಆ ಒಂದು ಪಂಪನ ವಿಶ್ವಾಸದ ಒಟ್ಟಿಗೆ ಪೂಜ್ಯ ಸ್ವಾಮೀಜಿ ನಮಗೆ ಮಾತರೆಗಳ ನಮ್ಮ ರಡ್ಡು ಆಶೀರ್ವಚನದ ಪಾತ್ರೆಲ್ಲ ಪಂಡ್ರಲ್ಲೇರೆ ಐಕುದುಂಬು ಪ್ರವೀಣ್ ಎಸ್ ಕುಂಪಲ ಬಗ್ಗೆ ರವೀಂದ್ರ ಕುಂಪಲೆಂಗ್ಲ ಕಾರ್ಯದರ್ಶಿ ಅಗ್ಲು ಅರೆಗೆ ಗೌರವದ ತುಳಸಿಯಾರ ಬಗ್ಗೆ ಫಲವಸ್ತು ಕೊರದು ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತ ಮಲ್ಪ ಸಚಿವರನಂಚಿನ ಕೋಟಾ ಶ್ರೀನಿವಾಸ್ ಪೂಜಾರರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಿಜವಾಗಿ ವೈಯಕ್ತಿಕವಾಗಿ ನನಗೆ ತುಂಬ ಸಂತೋಷ ಆಯಿತು ಸರ್. ಯಾಕೆಂದರೆ ಅವರು 3:30 ಗಂಟೆ ಫ್ಲೈಟಲ್ಲಿ ಬೆಂಗಳೂರಿಂದ ಮಂಗಳೂರಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗ್ತಾರೆ. ನಾನು ಅದಕ್ಕೋಸ್ಕರ ನಿನ್ನೆ ಹೇಳುವಾಗ ನಾನು ಹೇಳಿದೆ, ನೀವು ದಯಮಾಡಿ ಒಂದ್ಸಲ ಬರುವುದು ಮತ್ತೆ ವಾಪಸ್ ಹೋಗೋದು ಬೇಡ, ನೀವು ಬರದಿದ್ರೆ ನಾವು ಎಲ್ಲ ಸುಧಾರಿಸ್ಕೊಳ್ತೇವೆ ಅಂತ ಹೇಳಿದೆ. ಆದರೆ ಅವರ ಪಾಪ ಮನಸ್ಸು ಕೇಳಲಿಲ್ಲ. ಕುಂಪಲದ ಜನತೆಯ ಮೇಲೆ ಈ ಒಂದು 25ನೇ ವರ್ಷದ ವಾರ್ಷಿಕ ಉತ್ಸವಕ್ಕೆ ಅವರು ಪ್ರೀತಿಯಿಂದ ಎಲ್ಲವನ್ನು ಬಿಟ್ಟು ಬೆಂಗಳೂರಿಂದ ವಿಮಾನದಲ್ಲಿ ಸೀದಾ ನಮ್ಮ ಬಾಲಕೃಷ್ಣ ಮಂದಿರಕ್ಕೆ ಬಂದಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಮ್ಮ ಇಡೀ ಉಳ್ಳಾಲದ ಜನತೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಸರ್, ಇವತ್ತು ಈ ಒಂದು ಉತ್ಸವ ಬೆಳಿಗ್ಗೆ ಪ್ರಾರಂಭ ಆಗಿದೆ. ಈಗ 27 ಭಜನಾ ತಂಡ ಇದೆ. ನಮ್ಮದೇ ಎಲ್ಲ ಪರಿವಾರ ಸಂಘಟನೆ ಎಲ್ಲ ಒಟ್ಟಿಗಿರುವವರೇ ಎಲ್ಲ ಭಜನಾ ತಂಡಗಳು, ಪೂಜ್ಯ ಸ್ವಾಮೀಜಿಯವರ ಭಜನಾ ತಂಡ ಕೂಡ ಇಲ್ಲಿ ಬಂದಿದೆ. ಜೊತೆಗೆ 13-14 ಟ್ಯಾಬ್ಲ ಇದೆ. ನಾವು 4 ಗಂಟೆಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದೆ. 4:10, 4:15 ಒಳಗೆ ಪೂಜ್ಯ ಸ್ವಾಮೀಜಿಯವರೇ ಕಾರ್ಯಕ್ರಮವನ್ನು ಮೆರವಣಿಗೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿದ್ದೀರಿ. ನಮ್ಮ ಇಡೀ ರಾಜ್ಯದಲ್ಲಿ ಒಬ್ಬ ಸರಳ ಪ್ರಾಮಾಣಿಕವಾಗಿ ಒಂದು ಇಡೀ ಸರ್ಕಾರವನ್ನು ನಡೆಸಬಲ್ಲಂತ, ಅದು ಕೂಡ ವಿಶೇಷವಾಗಿ ಹಿಂದುಳಿದ ವರ್ಗಗಳ ಸಚಿವರಾಗಿ, ಸಮಾಜ ಕಲ್ಯಾಣ ಸಚಿವರಾಗಿ, ಹಿಂದೆ ಧಾರ್ಮಿಕ ದತ್ತಿ ಸಚಿವರಾಗಿ, ಸಪ್ತಪದಿ ಎನ್ನುವ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮೀನುಗಾರಿಕಾ ಸಚಿವರಾಗಿ ಅದರ ಖಾತೆಯಲ್ಲಿ ವಿಶೇಷವಾದ ಬದಲಾವಣೆಯನ್ನು ತರುವ ಮುಖಾಂತರ ಬಂದರು ಮತ್ತು ಮೀನುಗಾರಿಕೆ ಇಲಾಖೆಯನ್ನು ಸಮರ್ಥವಾಗಿ ನಿಭಾಯಿಸಿರುವ ಅವರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೂಡ ಕಟ್ಟಕಡೆಯ ಇಡೀ ನಮ್ಮ ದೇಶದ ಕಟ್ಟಕಡೆಯ ಮನುಷ್ಯನಿಗೆ ಯಾವ ಸವಲತ್ತು ಸಿಗಬೇಕು ಅದನ್ನು ಪ್ರಾಮಾಣಿಕವಾಗಿ ಒಂದೇ ₹1 ಲಂಚಾವತಾರ ಇಲ್ಲದೆ, ಭ್ರಷ್ಟಾಚಾರ ಇಲ್ಲದೆ ಈ ರಾಜ್ಯದಲ್ಲಿ ಪ್ರಾಮಾಣಿಕವಾಗಿ ಜನಸೇವೆಯನ್ನು ಕೊಡುವಂಥ ಒಬ್ಬ ಪ್ರಾಮಾಣಿಕ ಸಚಿವ ಸನ್ಮಾನ್ಯ ಕೋಟಾ ಶ್ರೀನಿವಾಸ್ ಪೂಜಾರಿ ಅಂತ ಹೇಳಿಕೆ ಅತ್ಯಂತ ಸಂತೋಷ ಪಡ್ತೇನೆ. ಅದಕ್ಕಿಂತ ಜಾಸ್ತಿ ನಾನು ಹೇಳಿದರೆ ಅದು ಸರಿಯಾಗುವುದಿಲ್ಲ, ಸ್ವಾಮೀಜಿ ಹೇಳಬೇಕು. ಅವರು ಅತ್ಯಂತ ಪ್ರಾಮಾಣಿಕವಾಗಿ ನಮ್ಮ ರಾಜ್ಯದಲ್ಲಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಉಪಾಧ್ಯಕ್ಷರಾದ ಚಂದ್ರಶೇಖರ್ BJ ಮತ್ತು ದಿನೇಶ್ ಇವರು
ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ದೇವಕಿ ಪರಮಾನಂದಂ ಕೃಷ್ಣಂ ಮುಂದೆ ಜಗದ್ಗುರು. ಇವತ್ತು ನಮ್ಮ ದೇಶ ಶ್ರೀಕೃಷ್ಣ ಪರಮಾತ್ಮ ಜಗತ್ತಿಗೆ ಗುರುವಾದವನು. ಸಾಮಾಜಿಕವಾಗಿಯೂ, ಶೈಕ್ಷಣಿಕವಾಗಿಯೂ, ಧಾರ್ಮಿಕವಾಗಿಯೂ, ರಾಜಕೀಯವಾಗಿಯೂ ಎಲ್ಲ ಮೌಲ್ಯಾಧಾರಿತ ಬದ್ಧತೆಯನ್ನು ಕಾಯ್ದುಕೊಂಡು ಆವತ್ತಿನಿಂದ ಇವತ್ತಿನವರೆಗೆ ಇನ್ನು ಮುಂದೆ ಕೂಡ ಶ್ರೀಕೃಷ್ಣನ ಜೀವನ, ಶ್ರೀಕೃಷ್ಣನ ಸಾಧನೆ, ಶ್ರೀಕೃಷ್ಣನ ತಪಸ್ಸು, ಶ್ರೀಕೃಷ್ಣನ ಮಹತ್ವವಾದಂಥ ಸಂದೇಶ ದೇಶದ ಉದ್ಯೋಗದಲ್ಲಿ ಶಕ್ತಿಯಾಗಿರತಕ್ಕಂಥದ್ದು. ಎಳೆಯ ಮಕ್ಕಳಲ್ಲಿ ಆ ಬಾಲ ಪ್ರತಿಭೆಯನ್ನು ಅನಾವರಣಗೊಳಿಸುವಲ್ಲಿ ಶ್ರೀಕೃಷ್ಣ ಸ್ಪರ್ಧೆ, ಶ್ರೀಕೃಷ್ಣ ವೇಷಧಾರ ಮಾಡುವಂಥದ್ದು ಇವತ್ತಿನ ಸಮಾಜದಲ್ಲಿ ದೈವತ್ವದೆಡೆಗೆ ಮಾನವ ಗುಣಗಳನ್ನು ಸಮ್ಮಿಲಿತಗೊಳಿಸತಕ್ಕಂಥ ಒಂದು ಸೌಹಾರ್ದಯುತವಾದಂಥ ಕಾರ್ಯಕ್ರಮ ಇದು. ಇವತ್ತು ಕುಂಪಲದ ಈ ಭಾಗದಲ್ಲಿ ಕಳೆದ 25 ವರ್ಷಗಳಿಂದ ಈ ಭಜನಾ ಮಂದಿರದ ಸದಸ್ಯರು ಮತ್ತು ಊರ ಪರವೂರಿನ ಎಲ್ಲ ಸಹಭಾಗಿತ್ವದಲ್ಲಿ ಭಜನಾ ತಂಡಗಳು ಕೂಡ ಸಮ್ಮಿಲಿತಗೊಂಡು ಈ ಕಾರ್ಯಕ್ರಮ ಅನುಚಿತವಾಗಿ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ನಾವೆಲ್ಲ ಹಿಂದೂಗಳು, ನಾವೆಲ್ಲ ಒಂದಾಗಬೇಕು, ಮನಸ್ಸೊಂದಾಗಬೇಕು, ಭಾವನೆ ಒಂದಾಗಬೇಕು, ನಮ್ಮ ಕೃತಿ ಒಂದಾಗಬೇಕು. ಯಾವುದೇ ಮಠ, ಮಂದಿರ, ದೇವಸ್ಥಾನ, ಭಜನಾ ಮಂದಿರ, ಸ್ವಾಮೀಜಿಗಳು, ಸಂತರು ಎಲ್ಲರೂ ಅವರವರ ಸಮರ್ಪಕವಾದಂಥ ಭಾವನೆ, ಸುದೃಢವಾದಂಥ ಹಿಂದೂ ಸಾಮ್ರಾಜ್ಯ ನಿರ್ಮಾಣ. ಅದು ಬಿಟ್ಟರೆ ಜಾತಿಯನ್ನು ಹಿಡಿದು ನೀತಿಯ ಕಡೆಗೆ ಗಮನ ಹರಿಸುವಂಥದ್ದು ಭಾಳಷ್ಟು ಅವಶ್ಯಕತೆ ನಮ್ಮ ದೇಶದಲ್ಲಿದೆ. ನಮ್ಮಲ್ಲಿರ್ತಕ್ಕಂಥ ಮಾತ್ಸರ್ಯ ಇದನ್ನು ನಾವು ಮೊದಲು ಬಿಡಬೇಕು. ನಮ್ಮಲ್ಲಿ ಯಾರೇ ಒಳ್ಳೆಯದಾಗಲಿ ಅವರು ನಮ್ಮವರು. ಯಾವುದೇ ಕ್ಷೇತ್ರ ಇರಲಿ ಅದು ನಮ್ಮದು, ಯಾವುದೇ ಭಜನಾ ಮಂದಿರ ಇರಲಿ ಅದು ನಮ್ಮದು, ಯಾವುದೇ ದೇವಸ್ಥಾನ ಇರಲಿ ಅದು ನಮ್ಮದು, ಯಾವುದೇ ಸ್ವಾಮೀಜಿಗಳಿರಲಿ ನಮ್ಮದು. ಇದನ್ನು ನಾವು ಮನಸ್ಸಿಗೆ ತರುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಯಾಕಂತ ಹೇಳಿದರೆ ಈಗ ಕೆಲವು ಎಲ್ಲ ಘಟನೆ ಇವತ್ತು ದೇಶದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಆಗ್ತಾ ಇದೆ. ಮತೀಯವಾದದಿಂದ ಹಿಂದೂ ಸಮಾಜವನ್ನು ಒಡಿಬೇಕು. ಹಿಂದೂ ಸಮಾಜದಲ್ಲಿ ಇರತಕ್ಕಂಥ ಹಿಂದೆ ನಮ್ಮ ಚಾರಿತ್ರ್ಯವನ್ನು ಅವಲೋಕನ ಮಾಡಿದರೆ ಕೂಡ ಇದೇ ರೀತಿ ಹಿಂದೆ ಕೂಡ ನಡೀತಾ ಬಂದಿದೆ. ಆ ಹಿಂದಿನ ಚರಿತ್ರೆ ಪುನರಾವರ್ತನೆ ಆಗದಾಗೆ ನಾವೆಲ್ಲರೂ ಜಾಗೃತರಾಗುವಂಥದ್ದು ಮತ್ತು ಒಗ್ಗಟ್ಟಾಗಿ ಇದನ್ನು ಸಮರ್ಪಕವಾಗಿ ಎದುರಿಸುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಈ ದೇಶದ ಸುದೃಢವಾದಂಥ ಭವಿಷ್ಯತ್ತಿಗೋಸ್ಕರ ಪ್ರತಿ ಸಂದರ್ಭದಲ್ಲಿ 130 ಕೋಟಿ ಜನಸಂಖ್ಯೆಯನ್ನು ಸ್ಮರಿಸಿಕೊಂಡಿರ್ತಾರೆ. ನಾವು ಯೋಚನೆ ಮಾಡಬೇಕು. ಈ ದೇಶದ ಸಾಮ್ರಾಜ್ಯ, ಈ ದೇಶದಲ್ಲಿ ಹುಟ್ಟಿದವರು, ಈ ದೇಶದಲ್ಲಿ ಬಾಳಿದವರು, ಈ ದೇಶದಿಂದ ಎಲ್ಲವನ್ನ ಪಡ್ಕೊಂಡವರು ಬೇರೆ ಬೇರೆ ಆಯಾಮದಲ್ಲಿ ಇವತ್ತು ರಾಜಕೀಯವಾಗಿಯೂ ಈ ದೇಶವನ್ನು ಮತೀಯವಾದವನ್ನು ಸೃಷ್ಟಿಸತಕ್ಕಂಥ ಎಷ್ಟೋ ರಾಜಕಾರಣಿಗಳು ಕೂಡ ಇವತ್ತು ಬೇರೆ ಬೇರೆ ಅವಾಂತರಗಳನ್ನು ಈ ದೇಶದಲ್ಲಿ ಸೃಷ್ಟಿಸುವಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಅವಾಂತರಗಳು ಇವತ್ತು ನಡೀತಾ ಇದೆ. ಅಂಥ ನಾಟಕೀಯ ಪ್ರವೃತ್ತಿಗೆ ನಾವು ಯಾರೂ ಅವಕಾಶ ಕೊಡಬಾರದು. ನಾವು ನೇರವಾಗಿ ಹೇಳಬೇಕು, ನಮ್ಮ ದೇಶದಲ್ಲಿ ಎಲ್ಲರೂ ಬಾಳಿದ್ದಾರೆ, ಎಲ್ಲರೂ ಬೆಳಗಿದ್ದಾರೆ, ಎಲ್ಲರೂ ನಾಗರಿಕರಾಗಿರಬೇಕು ಅನ್ನೋದೇ ಈ ದೇಶದ ಸಂಕಲ್ಪ. ಸನಾತನ ಹಿಂದೂ ಧರ್ಮ ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲರೂ ಒಳ್ಳೆಯದಾಗಿ ಬರಬೇಕು, ಎಲ್ಲರೂ ಒಳ್ಳೆಯದಾಗಿರಬೇಕು, ಎಲ್ಲರೂ ವಿಶ್ವಕ್ಕೆ ಸಂದೇಶ ಕೊಟ್ಟಂಥ ಒಂದು ದೇಶ ಇದ್ದರೆ ಭಾರತ. ಅದಕ್ಕೋಸ್ಕರ ಈ ದೇಶವನ್ನು ಜಗದ್ಗುರು ರಾಷ್ಟ್ರ ಅಂತ ಹೇಳಿದ್ದಾರೆ. ಆ ಕೀರ್ತಿಯಲ್ಲಿ ಮುನ್ನಡೆಸಬೇಕು. ನಮ್ಮ ಮಕ್ಕಳನ್ನು ನಾವು ಭಾಳ ಯೋಚನೆ ಮಾಡಬೇಕು. ನಮ್ಮ ಮಕ್ಕಳಿಗೆ ಸಂಸ್ಕಾರಗತವಾದಂಥ ಬದುಕನ್ನು ನಿರ್ವಹಿಸಿಕೊಂಡು ಪಾಶ್ಚಾತ್ಯ ಸಂಸ್ಕೃತಿಗೆ ಬಲಿ ಬೆಳೆದಂತೆ ಇವತ್ತು ದೇಶವನ್ನು ಹೊಡೆಯತಕ್ಕಂಥ, ನಮ್ಮ ಯುವಕರನ್ನು ಹೊಡೆಯತಕ್ಕಂಥ, ನಮ್ಮ ಮಕ್ಕಳಲ್ಲಿ ಬೇರೆ ಬೇರೆ ಡ್ರಗ್ಸ್ ಮಾಫಿಯಾ ಮತಾಂತರದ ಜಾಲದಿಂದ ನಮ್ಮ ಗೋವುಗಳನ್ನು ಹಟ್ಟಿಂದೇ ಅಪಹರಿಸತಕ್ಕಂಥ ಕಾಲಸ್ಥಿತಿಯಲ್ಲಿ ನಾವಿಲ್ಲೇ ಇದ್ದೇವೆ. ನಾವು ಯೋಚನೆ ಮಾಡಬೇಕು. ನಾವೆಲ್ಲ ಸಂಘಟಿತರಾಗಿದ್ದರೆ, ನಮ್ಮಲ್ಲಿ ಪರಿಸರದಲ್ಲಿ ಒಗ್ಗಟ್ಟಿದ್ದರೆ ಯಾವುದೇ ಶಕ್ತಿ ನಮ್ಮ ಎದುರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಿಂದಿನ ಚರಿತ್ರೆಯನ್ನು ತಾವು ಪುನರಾವಲೋಕನ ಮಾಡಿಕೊಂಡು ಇನ್ನು ಮುಂದೆ ನಾವೆಲ್ಲರೂ ಹಿಂದೂಗಳು ಎಲ್ಲ ದೇವಸ್ಥಾನ, ಎಲ್ಲ ಭಜನಾ ಮಂದಿರ, ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಒಕ್ಕೂರಲಲ್ಲಿ ಒಗ್ಗಟ್ಟಾಗಿ ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಆ ಔದಾರ್ಯ, ಆ ಮನೋಭಾವ ನಮ್ಮಲ್ಲಿ ಪ್ರತಿಬಿಂಬಿಸಬೇಕು. ಇವತ್ತು ಶ್ರೀಯುತ ಕೋಟ ಶ್ರೀನಿವಾಸ ಪೂಜಾರಿಯವರು
ಸಾಮಾಜಿಕವಾಗಿಯೂ, ಧಾರ್ಮಿಕವಾಗಿಯೂ, ಶೈಕ್ಷಣಿಕವಾಗಿಯೂ, ರಾಜಕೀಯವಾಗಿಯೂ ಬಹಳಷ್ಟು ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಒಂದು ಸರಳ ರಾಜಕಾರಣಿ ಮತ್ತು ನಿಷ್ಠಾವಂತ ಪ್ರಾಮಾಣಿಕ ರಾಜಕಾರಣಿ ಅನ್ನುವಂಥ ಕೀರ್ತಿಗೆ ಭಾಜನರಾದವರು. ಅವರು ಒಂದು ಹಿಂದುಳಿದ ಸಮಾಜದಲ್ಲಿ ಇದ್ದರೂ ಇವತ್ತು ಪ್ರಬುದ್ಧತೆಯನ್ನು ಪಡೆಯತಕ್ಕಂಥ ಎಲ್ಲ ಹಿಂದೂ ಸಮಾಜವನ್ನು ಪ್ರೀತಿಸತಕ್ಕಂಥ, ಹಿಂದೂ ಸಮಾಜದ ಎಲ್ಲ ಔದಾರ್ಯವನ್ನು ಬೆಸೆಯತಕ್ಕಂಥದ್ರಲ್ಲಿ ಪ್ರಥಮ ಪಾತ್ರವನ್ನು ವರ್ತಿಸಿದವರು. ಅವರು ನಮ್ಮ ಕ್ಷೇತ್ರಕ್ಕೆ ಭಾಳಷ್ಟು ಸಂಕಷ್ಟದ ಸಮಯದಲ್ಲಿ ಅವರಲ್ಲಿ ಭಿನ್ನವಿಸಿದಾಗ ನಮ್ಮ ಕ್ಷೇತ್ರಕ್ಕೆ ಭಾಳಷ್ಟು ಸಹಕಾರವನ್ನು ಸರ್ಕಾರದ ಮೂಲಕ ಕೊಟ್ಟಿದ್ದಾರೆ. ಇನ್ನೊಂದು ಬರಲಿಕ್ಕಿದೆ ಶ್ರೀನಿವಾಸ ಪೂಜಾರಿಯವರು, ಅದು ಬಹುಶಃ ಬರ್ಬೋದು ಅನ್ನುವಂಥ ವಿಶ್ವಾಸದಲ್ಲಿ ಕೂಡ ನಾವಿದ್ದೇವೆ. ನಾವು ಯೋಚನೆ ಮಾಡಬೇಕು, ನಮ್ಮಲ್ಲಿ ಇಂಥ ಪ್ರಬುದ್ಧ ಎಷ್ಟೋ ರಾಜಕಾರಣಿಗಳ ತ್ಯಾಗ ಇದೆ, ಸೇವೆ ಇದೆ, ನಾವು ಅರ್ಥಮೈಸ್ಕೊಳ್ಬೇಕು. ನಮ್ಮೊಟ್ಟಿಗೆ ಎಷ್ಟೋ ಜನ ಇರ್ತಾರೆ. ಇವತ್ತು ಗೋಪಾಲ್ ಇವರು ಕೂಡ ಧಾರ್ಮಿಕ ಪರಿಷತ್ತಿನಲ್ಲಿದ್ದು ಎಷ್ಟೋ ಸೇವೆಯನ್ನು, ಇಂಥ ಪ್ರಾಮಾಣಿಕರ ಸೇವೆ ಇಂಥ ಸಮಾಜದಲ್ಲಿ, ಸತೀಶ್ ಕುಂಪಲ್ ಕೂಡ ಸಾಮಾಜಿಕವಾಗಿಯೂ, ರಾಜಕೀಯವಾಗಿಯೂ, ಧಾರ್ಮಿಕವಾಗಿಯೂ ಯಾವುದೇ ಒಂದು ಆಸೆ ಆಕಾಂಕ್ಷೆ ಇಲ್ಲದೆ ರಾಜಕೀಯದಲ್ಲಿ ಕೂಡ ಇವತ್ತು ಸಮರ್ಪಕವಾಗಿ ಒಂದು ಯುವ ಶಕ್ತಿಯನ್ನು ಸಂಘಟಿಸಿದವರು, ಈ ಸಮಾಜದಲ್ಲಿ ದುಡಿದವರು. ಇವರನ್ನೆಲ್ಲ ನಾವು ಗಮನಿಸಬೇಕು, ಗುರುತಿಸಬೇಕು. ಅದರ ಹಿಂದೆ ಅವರ ಶಕ್ತಿ ಏನು, ಅವರು ಬೆಳೆಸಿದಂಥ ರೀತಿ ಏನು. ನಾನು ಪ್ರತಿಯೊಂದು ಸಂದರ್ಭದಲ್ಲಿ ಸತೀಶ್ ಕುಂಪಲ್ನ ಭಾಳಷ್ಟು ವರ್ಷದಿಂದ ನೋಡ್ತಾ ಇದ್ದೇನೆ, ಭಾಳಷ್ಟು ರೀತಿಯಲ್ಲಿ ಗಮನಿಸ್ತಾ ಇದ್ದೇನೆ. ಇಂಥವರನ್ನು ನಾವು ಸಮಾಜದಲ್ಲಿ ಗುರುತಿಸುವಂಥದ್ದು ಮತ್ತು ಅವರಿಗೆ ಪ್ರೋತ್ಸಾಹಿಸುವಂಥ. ವಿರೋಧ ಇರ್ತದೆ ಸಮಾಜದಲ್ಲಿ, ಎಲ್ಲದರಲ್ಲಿ ವಿರೋಧ ಇದೆ. ವಿರೋಧ ಇದ್ದರೇ ಎಲ್ಲವೂ ಒಳ್ಳೆಯದಾಗೋದು. ವಿರೋಧಿಗಳಿಂದ ಎಲ್ಲ ಒಳ್ಳೆ ಕೆಲಸ ಆಗೋದು, ನೆನಪಿಟ್ಟುಕೊಳ್ಳಿ. ನಿಮ್ಮನ್ನು ಹೊಗಳುವರಿಂದ ಒಳ್ಳೆ ಕೆಲಸ ಆಗ್ತದೆ ಅಂತ ನೀವು ಭಾವಿಸಬೇಡಿ. ನಿಮ್ಮನ್ನು ಯಾರು ವಿರೋಧಿಸ್ತಾರೆ, ಇದು ನನ್ನ ಅನುಭವದ ಮಾತು, ಯಾರು ವಿರೋಧಿಸ್ತಾರೆ, ಯಾರು ಅಪವಾದ ಹೇಳ್ತಾರೆ, ಅವರಿಂದ ನಿಮಗೆ ಹೆಚ್ಚಿನ ಹಠ ಸಾಧನೆ ಆಗ್ತದೆ. ಮತ್ತೆ ನೀವು ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಸ್ವಲ್ಪ ಹಿಂದುಳಿದ ವರ್ಗದಿಂದಲೇ ಬಂದವನಾದ್ರಿಂದ ಇದನ್ನೆಲ್ಲ ಅನುಭವಿಸಿ ಬಂದವರು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಸಮಾಜದಲ್ಲಿ ಇಂಥ ಕಾರ್ಯಕರ್ತರು ಎಲ್ಲರೂ ಭಾಳಷ್ಟು ಜನ ನಮ್ಮ ಕ್ಷೇತ್ರದಲ್ಲಿ ದುಡಿತಾ ಇದ್ದಾರೆ. ಅವರನ್ನು ನಾವು ತಳಮಟ್ಟದಲ್ಲಿ ಇರತಕ್ಕಂಥ ಕಾರ್ಯಕರ್ತರನ್ನು ಗುರುತಿಸುವುದು ಮತ್ತು ಮಧ್ಯಮ ವರ್ಗದವರನ್ನು ಇವತ್ತು ಭಾಳಷ್ಟು ನಮ್ಮ ದೇಶ ಸಂಕಷ್ಟದಲ್ಲಿದೆ. ಮಧ್ಯಮ ವರ್ಗದವರಿಗೆ ಬರತಕ್ಕಂಥ ಸಂಕಷ್ಟ ದಿವಸದಿಂದ ದಿವಸ ಹೆಚ್ಚುತ್ತಾ ಇದೆ. ಇದಕ್ಕೆ ನಾವೆಲ್ಲರೂ ಕಾರಣಕರ್ತರು. ಸರ್ಕಾರವನ್ನೇ ಹೊಣೆ ಮಾಡಬೇಡಿ, ಸರ್ಕಾರಕ್ಕೆ ಎಲ್ಲ ಹೇಳಬೇಡಿ. ನಿಮ್ಮದಾದಂಥ ಕರ್ತವ್ಯವನ್ನು ನೀವು ಎಲ್ಲಿ ನಿರ್ವಹಿಸಿದ್ದೀರಿ, ನಿಮ್ಮದಾದಂಥ ಕರ್ತವ್ಯದಲ್ಲಿ ನೀವೇನು ತಪ್ಪಿದ್ದೀರಿ ಅಂತ ಯೋಚನೆ ಮಾಡುವ ಕಾಲಸ್ಥಿತಿಯಲ್ಲಿ ನಾವೆಲ್ಲ ಇದ್ದೇವೆ. ಬರೀ ಸರ್ಕಾರವನ್ನೇ ಹೇಳಿದರೆ ಸಾಧ್ಯ, ಏನಾದರೂ ನಾವು ಸರ್ಕಾರಕ್ಕೆ ಹೇಳುವಂಥದ್ದು. ನಾವು ತಪ್ಪಿದ್ದೇವೆ ಎಲ್ಲಿ, ನಮ್ಮಲ್ಲಿ ಸಂಘಟಿತ ಮನೋಭಾವ, ನಮ್ಮ ದುರ್ಬಲ ಅವಸ್ಥೆಯನ್ನು ನಾವು ಸೃಷ್ಟಿ ಮಾಡಿಕೊಳ್ತೇವೆ. ಉದಾಹರಣೆಗೆ ನಮ್ಮ ಭಜನಾ ಮಂದಿರ, ನಮ್ಮ ದೇವಸ್ಥಾನ, ನಮ್ಮ ಮಠ ಮಂದಿರ ಎಲ್ಲ ವಿಚಾರ ಮಾತಾಡೋದು ಅನ್ಯಮತ್ಯರ ಅಂಗಡಿ ಇಲ್ಲದೆ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು. ಇದನ್ನು ಮೊದಲು ನಿಲ್ಲಿಸಿ ನೀವು. ಭಜನಾ ಮಂದಿರದಲ್ಲಿ ವ್ಯವಸ್ಥೆ ಇದೆ, ಅಲ್ಲಿ ಮೀಟಿಂಗ್ ಆಗ್ತದೆ, ನಮ್ಮೊಳಗೆ ಇರಲಿ, ಅದು ಹೊರಗೆ ಹೋಗೋದು ಬೇಡ. ನಮ್ಮ ದೇವಸ್ಥಾನ ನಮ್ಮೊಳಗೆ ಇರಲಿ, ಅದು ಹೊರಗೆ ಹೋಗೋದು ಬೇಡ. ನಾವೆಲ್ಲ ಒಂದೇ. ನಾವೆಲ್ಲ ಅದನ್ನು ಪ್ರಬುದ್ಧರಾಗಿ ಅದನ್ನು ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ಬರೀ ಸ್ವಾರ್ಥಕ್ಕೋಸ್ಕರ ದೇವಸ್ಥಾನವನ್ನು, ಮಠ ಮಂದಿರಗಳನ್ನು, ಸ್ವಾಮೀಜಿಗಳನ್ನು, ಜನಪ್ರತಿನಿಧಿಗಳನ್ನು ಬಲಿ ಹಾಕಬೇಡಿ, ನೀವು ಬಲಿ ಮಾಡಬೇಡಿ. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ, ನೀವೆಲ್ಲ ಸಮರ್ಥರಾಗಿದ್ದೀರಿ, ಇವತ್ತೇನು ಎಲ್ಲ ವಿದ್ಯಾವಂತರಾಗಿದ್ದೀರಿ, ಅತಿ ಬುದ್ಧಿವಂತರಾಗಿದ್ದೀರಿ. ಬುದ್ಧಿವಂತಿಕೆ ಹೆಚ್ಚಾಗ್ತಾ ಇದೆ. ಬುದ್ಧಿವಂತಿಕೆಯಿಂದ ಭಾಳಷ್ಟು ಅನರ್ಥಗಳು ಕೂಡ ಇವತ್ತು ಸಮಾಜದಲ್ಲಿ ಸೃಷ್ಟಿಯಾಗ್ತಾ ಇದೆ. ಮತಿಭ್ರಮಣೆ ಬರ್ತಾ ಇದೆ. ಒಂದು ಬಟ್ಟೆಗೋಸ್ಕರ, ಒಂದು ಮುಚ್ಚಿಗೆಗೋಸ್ಕರ ಎಷ್ಟೆಲ್ಲ ರಾದ್ದಂತಾಯಿತು ನೀವು ಗಮನಿಸಿದ್ದೀರಿ. ಇದು ಕಲಿಯುಗ. ಮತಿಭ್ರಮಣೆ ಆಗ್ತಾ ಇದೆ. ಈ ಮತಿಭ್ರಮಣೆಯಿಂದ ಪ್ರಾರಂಭ ಆಗಬೇಕು ಅಂತ ಇದ್ದರೆ ನಾವು ಒಬ್ರಿಗೊಬ್ಬರು ಪ್ರೀತಿ ಮಾಡಬೇಕು, ನಮ್ಮಲ್ಲಿ ಒಗ್ಗಟ್ಟು ಬೇಕು. ಯಾರು ಸೋತರು ಬಿಡಬೇಡಿ ಅವರನ್ನು. ಯಾರು ಹಿಂದೂಗಳಲ್ಲಿ ಸೋಲಿ ಅವರನ್ನು ಬಿಡಬೇಡಿ, ಅವರನ್ನು ದೂರ ಮಾಡಬೇಡಿ. ಯಾರೋ ಒಬ್ಬ ಕಾರ್ಯಕರ್ತ ದುಡಿತಾನೆ ಮತ್ತು ಅವನಿಗೆ ಅದಕ್ಕೆ ಬೇಕಾದಂಥ ಅವನಿಗೆ ಸಹಾನುಭೂತಿ ಸಹಕಾರ ಸಿಗದಾಗ ಅವ್ರು ತಟಸ್ಥಾಗ್ತಾರೆ. ಅಂಥವರನ್ನು ಆ ಪ್ರಬುದ್ಧತೆಗೆ ಪ್ರೋತ್ಸಾಹ ಮಾಡಬೇಕು ನೀವು. ಅದು ನಿಮ್ಮ ಕೈಯಲ್ಲಿರುವಂಥದ್ದು. ವ್ಯರ್ಥ ನೀವು ಮಾಡಲಿಲ್ಲ ಹಾಗೆ ಹೀಗೆ ದೂರ ಹೇಳುವಂಥದ್ದು, ಅಪಚಾರ ಮಾಡುವಂಥದ್ದು ಕಡಿಮೆ ಮಾಡಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಭಾಳ ಬುದ್ಧಿವಂತರ ಜಿಲ್ಲೆ ಅಂತ ಕೀರ್ತಿ ಇದೆ. ಆದರೆ ನಮ್ಮ ಬುದ್ಧಿವಂತಿಕೆ ಎಲ್ಲಿ ಇವತ್ತು ಮುಟ್ಟಿದೆ ಅಂತ ನಾವು ಯೋಚನೆ ಮಾಡುವ ಪರಿಸ್ಥಿತಿಯಲ್ಲಿದ್ದೇವೆ. ಶತ್ರುಗಳು ನಮ್ಮೊಳಗೆ ಇದ್ದಾರೆ, ಹೊರಗೆಲ್ಲ ನಮ್ಮೊಳಗೆ ಇದ್ದಾರೆ. ಯೋಚನೆ ಮಾಡಿ. ಹೊರಗಿನ ಶತ್ರುಗಳಿಂದ ಏನೂ ಆಗೋದಿಲ್ಲ, ನಾವು ಎಲ್ಲಕ್ಕೂ ಪ್ರಬುದ್ಧರಾಗಿದ್ದೇವೆ. ಒಳಗಿನ ಶತ್ರುಗಳನ್ನು ಸರಿಯಾಗಿ ಮಾಡಿಕೊಳ್ಳುವಂಥ ಕೆಲಸ ನಾವು ಮಾಡಬೇಕಾಗಿದೆ. ನಮ್ಮಲ್ಲಿ ಒಗ್ಗಟ್ಟು ಬೇಕು, ನಮ್ಮ ಪರಿಸರದಲ್ಲಿ ಒಗ್ಗಟ್ಟು ಬೇಕು. ನಾವೆಲ್ಲ ಹಿಂದೂಗಳಾದವರು ಜಾತಿ ಅನ್ನುವಂಥದ್ದು ಬಿಟ್ಟು ನೀತಿಯನ್ನು ಇಟ್ಕೊಳ್ಳಿ. ಜಾತಿ ಇರಲಿ, ಜಾತಿ ಸಂಪ್ರದಾಯದ ಆಚಾರಗಳು, ಜಾತಿ ಸಂಘ ಎಲ್ಲವೂ ಇರಲಿ. ಆದರೆ ಸಾರ್ವಜನಿಕವಾಗಿ ಆರಾಧನೆ ಮಾಡುವಾಗ, ಸಾರ್ವಜನಿಕವಾಗಿ ನಾವು ಸೇರುವಾಗ ಎಲ್ಲರೂ ನಾವು ಹಿಂದೂಗಳು ಅಂತ ಹೆದಿತಟ್ಟಿ ಹೇಳುವಷ್ಟು ಮನೋಭಾವವನ್ನು ಬೆಳೆಸ್ಕೊಳ್ಬೇಕು. ನಾವೆಲ್ಲ ಒಂದೇ, ನಾವೆಲ್ಲ ಬೇರೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ.
ಈ ದೇಶದ ಅಸ್ತಿತ್ವದಲ್ಲಿ ಈ ದೇಶದಲ್ಲಿ ಬದುಕಿದಕ್ಕೆ ಅವಕಾಶ ಇದ್ದದ್ದು ಬೇರೆ ಎಲ್ಲಿಯೂ ನಮಗೆ ಅವಕಾಶ ಇಲ್ಲ. ಯೋಚನೆ ಮಾಡಿ. ಇವತ್ತೇನಾಗಿದೆ, ನಮ್ಮ ಮಕ್ಕಳು ಕಲ್ತರು, ವಿದ್ಯಾವಂತರಾದರು, ಪಾಶ್ಚಾತ್ಯ ಸಂಸ್ಕೃತಿ ಮಾರು ಹೋದ್ರು, ಏನೆಲ್ಲ ಆಯಿತು, ಆ ವಿವಾಹ ವಿಚ್ಛೇದನ ಎಲ್ಲ ನಡೀತಾ ಇದೆ. ನಾವು ಯೋಚನೆ ಮಾಡಿದ್ದೇವ? ಇವತ್ತು ವಿವಾಹ ವಿಚ್ಛೇದನೆ 3 ತಿಂಗಳು 6 ತಿಂಗಳಿಗೋಸ್ಕರ ವಿವಾಹ ವಿಚ್ಛೇದನ ಆಗ್ತಾ ಇದೆ. ನಮ್ಮ ಸಂತತಿಯ ಬಗ್ಗೆ ನಾವು ಯೋಚನೆ ಮಾಡಿದ್ದೇವ? ನಮ್ಮ ಸಂತತಿ, ಮುಂದಿನ ಸಂತತಿ ಹೇಗೆ ಆಗಬೇಕು, ಮುಂದಿನ ಮಕ್ಕಳ ಭವಿಷ್ಯ ಹೇಗೆ ಆಗಬೇಕು ಯೋಚನೆ ಮಾಡಿ. ನಾನು ಮಧ್ಯವರ್ಜನ ಶಿಬಿರ ಜನಜಾಗೃತಿ ವೇದಿಕೆಯಲ್ಲಿದ್ದೇನೆ. ನಾನು ಗೌರವ ಸೊಲೆಗರ ಧರ್ಮಸ್ಥಳದ್ದು. ಇತ್ತೀಚೆಗೆ ಮಧ್ಯವರ್ಜನ ಶಿಬಿರದಲ್ಲಿ 18ರಿಂದ 45 ವರ್ಷದವರೆಗೆ ಎಲ್ಲ ಹಿಂದೂಗಳೇ ದುಶ್ಚಟಕ್ಕೆ ಬಲಿಯಾಗುವವರು. 18ರಿಂದ 55 ವರ್ಷದ ಯುವಕರು ಮತ್ತು 55 ವರ್ಷದ ಒಳಗಿನವರು ಎಲ್ಲ ಹಿಂದೂಗಳು. 90% ಮಧ್ಯವರ್ಜನ ಶಿಬಿರದಲ್ಲಿರುವ ಹಿಂದೂಗಳೇ. ನಾನು ಯೋಚನೆ ಮಾಡ್ತೇನೆ, ಅದು ಯುವಕರು ಬೇರೆ. ನೋಡಿ ಏನಾಗಬೇಕು ನಮ್ಮ ಸ್ಥಿತಿ, ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನಮ್ಮ ಯುವಕರು ಆ ಥರ ಬಲಿಯಾದರೆ ಮುಂದಿನ ಪೀಳಿಗೆ ಹೇಗೆ ಅಭಿವೃದ್ಧಿ ಆಗೋದು? ಯೋಚನೆ ಮಾಡಿದ್ದೇವೆ ನಾವು? ದುಶ್ಚಟಕ್ಕೆ ಬಲಿಯಾಗ್ತಕ್ಕಂಥ ಯುವಕರನ್ನು ಪರಿವರ್ತಿಸುವಂಥದ್ದು, ಸಮಾಜದಲ್ಲಿ ಎಲ್ಲ ರೀತಿಯ ನಾವೇನಾಗಿದೆ ನಮ್ಮದರಲ್ಲಿ ಯಾರಾದರೂ ಒಬ್ಬರು ಸೋತರೆ ಅವರನ್ನು ಬಿಟ್ಟು ಬಿಡ್ತೇವೆ. ಒಬ್ಬ ದುಶ್ಚಟಕ್ಕೆ ಬಲಿಯಾದರೆ ಅವನನ್ನು ಬಿಟ್ಟುಬಿಟ್ಟೆ ಮೂಲೆಗುಂಪು ಮಾಡಿಬಿಟ್ಟೆವು ನಾವು. ಅವರನ್ನು ಪರಿವರ್ತಿಸುವಂಥ ಕಾರ್ಯ, ಅವರಿಗೆ ಪರಿವರ್ತನೆ ಕರುವಂಥ, ಅವರಿಗೆ ಧೈರ್ಯ ಹೇಳು. ಒಬ್ಬರು ಯಾರಾದರೂ ಹುಷಾರಿಲ್ಲದೆ ಬಿದ್ದು ಅಂತಾದರೆ ಆಯಿತು, ಮತ್ತೆ ಅವರನ್ನು ನೋಡುವವರಿಲ್ಲ. ಹೋಗಿ ನಿಮ್ಮ ಮನೆ ಹತ್ರ ಯಾರು ಹುಷಾರಿಲ್ಲದೆ ಬಿದ್ದರೆ ಹೋಗಿ ಅವರಿಗೆ ಅನುಕಂಪದ ಎರಡು ಮಾತಾದರೂ ಮಾಡಿ, ಖರ್ಚು ಮಾಡಬೇಡಿ. ಅದಕ್ಕೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಹೆಣಕ್ಕೆ ಹೋಗಲಿಕ್ಕೆ ಕಾಳಜಿ ನಮಗೆ, ಮರಣಕ್ಕೆ ಬಂತಿದ್ದೀರಿ ಅಂತ ಹೇಳುವಂಥ ಹೀನ ಕೃತ್ಯದಲ್ಲಿ ನಾವಿದ್ದೇವೆ. ಯಾರು ಸಾಯಲಿ, ನಿಮ್ಮ ಪರಿಸರದಲ್ಲಿ ಯಾರಿಗೇನು ತೊಂದರೆ ಆಗಲಿ, ಹೋಗಿ 2 ಮಾತು ಅನುಕಂಪದ ಮಾತಾಡಿ ನಮ್ಮವರಂಥ ಭಾವನೆ ತಗೊಳ್ಳಿ. ಏನು ನಷ್ಟ ಇದೆ, ನಾಳೆ ನಿಮಗೆ ಅದೇ ಇಲ್ಲ. ಅದನ್ನು ಯೋಚನೆ ಮಾಡಿ ನೀವು. ಇದು ಭಾಳಷ್ಟು ಅವಶ್ಯಕತೆ ಇದೆ. ನೀವು ಹೇಳಬೇಡಿ ಹಿಂದೂ ಸಮಾಜ ಭಾಳಷ್ಟು ಸುದೃಢವಾಗಿದೆ ಅಂತ. ಇವತ್ತು ಇಂತಿಂಥ ಚಿಕ್ಕ ಚಿಕ್ಕ ವಿಚಾರದಿಂದ ನಾವು ಭಾಳಷ್ಟು ಕಂಗೆಡ್ತಾ ಇದ್ದೇವೆ ದಿವಸ ಹೋದಾಗೆ. ನಮ್ಮ ಮಕ್ಕಳಿಗೆ ಆ ಆಂತರಿಕವಾದಂಥ ಪ್ರಭುತ್ವ ಬರ್ತಾ ಇಲ್ಲ. ನಾನು ಎಷ್ಟೋ ಕಡೆ ಗಮನಿಸ್ತೇನೆ, ಕುಟುಂಬದ ದೇವರಾಧನೆ, ದೇವಸ್ಥಾನ, ಮಠ ಮಂದಿರ ಮಕ್ಕಳಿರೋದಿಲ್ಲ. ತಾಯಿ ಹತ್ರ ಕೇಳಿದರೆ ಮಕ್ಕಳೇನು ಬರಲಿಲ್ಲ, ನಿಮ್ಮ ಕುಟುಂಬದ ಆರಾಧನೆ ಮಕ್ಕಳನ್ನ ಯಾಕೆ? ಅವರಿಗೆ ಪರೀಕ್ಷೆ. ಏನು ಪರೀಕ್ಷೆ? ಯಾವುದು ನಮಗೆ ಗಟ್ಟಿಯಾಗಿ ಬೇಕೋ ಅಂತ. ನಮ್ಮ ಕುಟುಂಬದ ಆರಾಧನೆ, ದೇವಸ್ಥಾನದ ಆರಾಧನೆ, ಭಜನಾ ಮಂದಿರ, ಇದು ಸಂಸ್ಕಾರ ಕೊಡುವಂಥ ಕ್ಷೇತ್ರ, ಮಕ್ಕಳಿಗೆ ಶಕ್ತಿ ಕೊಡುವಂಥ ಕ್ಷೇತ್ರ. ಅದೇ ಮತ್ತೆ ನೆಮ್ಮದಿಲ್ಲ, ಆರೋಗ್ಯ ಇಲ್ಲ, ಸಂತೃಪ್ತಿ ಇಲ್ಲ. ಇವತ್ತು ಯಾರಿಗೆ ತೃಪ್ತಿ ಇದೆ ಹೇಳಿ? ಎಷ್ಟು ಸಂಪಾದನೆ ಮಾಡಿರೋ ತೃಪ್ತಿ ಇದ್ದವರು ಎಲ್ಲಿದ್ದಾರೆ? ಯೋಚನೆ ಮಾಡಿದ್ದೇವ ನಾವು? ಎಷ್ಟು ಜನ ಅತೃಪ್ತರಿದ್ದಾರೆ ನಮ್ಮ ಹಿಂದೂ ಸಮಾಜದಲ್ಲಿ? ಯೋಚನೆ ಮಾಡಿದ್ದೇವ ನಾವು? ನಮಗೆ ಬೇಕಾದಷ್ಟಿದೆ, ನಾವು ಅನುಭವಿಸ್ತಾ ಇದ್ದೇವೆ. ನಮ್ಮಕ್ಕಿಂತ ಕಷ್ಟ ಇದ್ದವ್ರನ್ನ ಕೆಳಗಿನವ್ರನ್ನ ನೋಡಿ. ನಿತ್ಯಾನಂದ ಸ್ವಾಮಿಗಳು ಹೇಳ್ತಾ ಇದ್ರು ಗಣೇಶಪುರಿಯಲ್ಲಿ, ಮೇಲೆ ನೋಡುವುದಲ್ಲ ಕೆಳಗೆ ನೋಡು. ನಾವು ಎತ್ತರಕ್ಕೆ ಇದ್ರೆ ಸಾಲದು, ನಮ್ಮ ಕೆಳಗಿದ್ದವರು ಎಷ್ಟು ಕಷ್ಟದಲ್ಲಿದ್ದಾರೆ, ಎಷ್ಟು ನೋವಿನಲ್ಲಿದ್ದಾರೆ. ನಮ್ಮ ಹಿಂದೂ ಸಮಾಜದ ಎಂತೆಂಥ ಸಂದರ್ಭ ಸನ್ನಿವೇಶವನ್ನು ಎದುರಿಸ್ತಾ ಇದ್ದಾರೆ. ಯೋಚನೆ ಮಾಡೋಣ ನಾವು. ಅವರ ಬಗ್ಗೆ 2 ಅನುಕಂಪದ ಮಾತ್ರ ಮಾತಾಡಿ. ಖರ್ಚೇನಿದೆ ನಿಮಗೆ? ಕೊಡಲಿಕ್ಕೆ ಸಾಧ್ಯ ಇಲ್ಲ, ಬೇಡ. ಉಪಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ತೊಂದರೆ ಇಲ್ಲ. ಅನುಕಂಪದ 2 ಮಾತು ಧೈರ್ಯ ಹೇಳುವಂಥ ಕೆಲಸ ಆದರೂ ಮಾಡಿ. ಇದು ಬಹಳಷ್ಟು ಅವಶ್ಯಕತೆ ಇದೆ. ಮನೆಯಲ್ಲಿ ಇವತ್ತು ಒಗ್ಗಟ್ಟಾಗಬೇಕಾಗಿದೆ. ಮನೆ ಒಳಗೆ ಒಗ್ಗಟ್ಟು ಬೇಕು, ಮನೆಯ ಹೊರಗದು ಒಗ್ಗಟ್ಟು ಬೇಕು. ಯೋಚನೆ ಮಾಡಿ ನೀವು. ಎಲ್ಲಿಯೂ ನೋಡಿದರೆ ಆರೋಗ್ಯ ಇಲ್ಲ, ನೆಮ್ಮದಿ ಇಲ್ಲ, ತೃಪ್ತಿ ಇಲ್ಲ. ಇದ್ದಷ್ಟು ತೃಪ್ತಿ ಇಲ್ಲ, ಅನುಭವಿಸಿದಷ್ಟು ತೃಪ್ತಿ ಇಲ್ಲ. ಬಿಟ್ಟು ಬಿಡಿ. ಅದು ನಿಮಗೆ ದೇವರು ಏನು ಕೊಟ್ಟಿದ್ದಾರೆ ಅದನ್ನು ತೃಪ್ತಿ ಪಟ್ಕೊಳ್ಳಿ. ನಿಮಗಿಂತ ಕಷ್ಟದಲ್ಲಿರುವವರು ಇಡೀ ಹಿಂದೂ ಸಮಾಜದಲ್ಲಿ ಬಹಳಷ್ಟು ಜನ ಇದ್ದಾರೆ, ಬಹಳಷ್ಟು ನೋವಿನಲ್ಲಿದ್ದಾರೆ. ಅವರ ಬಗ್ಗೆ ಅದು 1 ಸೆಕೆಂಡ್ ಯೋಚನೆ ಮಾಡಿ. ನಮ್ಮ ದೇಶವನ್ನು ಕಾಯ್ತಕ್ಕಂಥ ಯೋಧರು, ಗಡಿ ಪ್ರದೇಶದಲ್ಲಿ ಯೋಧರಿದ್ದಾರೆ, ಅವರ ಕುಟುಂಬದವರಿದ್ದಾರೆ. ಅವ್ರಿಗೋಸ್ಕರ ನಿತ್ಯ ಪ್ರಾರ್ಥನೆ ಮಾಡಿ, ಈ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಈ ದೇಶದ ಪ್ರತಿಯೊಬ್ಬ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಎಲ್ಲರಿಗೆ ಪ್ರಾರ್ಥನೆ ಮಾಡಿ. ಈ ದೇಶ ಸಮರ್ಪಕವಾಗಿ ಒಂದು ಸಾರ್ವಭೌಮತ್ವದಲ್ಲಿ ಮುಂದುವರಿತಾ ಇದೆ, ಬೆಳೀತಾ ಇದೆ, ಬೆಳವಣಿಗೆ ಆಗ್ತಾ ಇದೆ. ಎಷ್ಟೋ ಸವಲತ್ತುಗಳು ಹಿಂದೆ ಇರಲಿಲ್ಲ, ಏನು ಇವತ್ತು ಎಲ್ಲ ಅವಕಾಶಗಳು ಆಗ್ತಾ ಇದೆ. ಅದನ್ನು ಸ್ವಲ್ಪ ಬಾಯಲ್ಲಿ ಹೇಳಲಿಕ್ಕೆ ಪ್ರಾರಂಭ ಮಾಡಿ. ಈ ಸರ್ಕಾರದಿಂದ ಇಂತಿಂಥ ಅವಕಾಶ ಆಯಿತು, ಇಂತಿಂಥ ಪರಿಸ್ಥಿತಿ ಆಯಿತು, ಇಂತಿಂಥ ಪರಿವರ್ತನೆಗಳಾಯಿತು ಹೇಳಲಿಕ್ಕೆ ಏನು ನಿಮಗೆ ಸಂಕೋಚ? ಅದು ದೃಢವಾಗಿ ಹೇಳಿಬಿಡಿ, ಹೆದರಬೇಡಿ. ಈ ಏನು ಪರಿವರ್ತನೆ ಆಗಿದೆ ಈ ದೇಶದಲ್ಲಿ, ಹಿಂದೆ ಹೇಗಿತ್ತು, ಈಗ ಹೇಗಿತ್ತು, ಇನ್ನು ಮುಂದೆ ಹೇಗೆ ಆಗ್ತದೆ ಅನ್ನೋದನ್ನು ಸ್ವಲ್ಪ ಗಮನಿಸಿಕೊಳ್ಳಿ. ಇದು ಭಾಳಷ್ಟು ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಈ ಪವಿತ್ರ ದಿನ ಎಲ್ಲರಿಗೂ ಸದ್ಬುದ್ಧಿಯನ್ನು ಕೊಡಲಿ. ಎಲ್ಲರಿಗೂ ತಮ್ಮೊಳಗೆ ತಾವು ಅರ್ಥಕೊಳ್ಳತಕ್ಕಂಥ ಜ್ಞಾನ ಸಿಂಚನ ಕೊಡಲಿ. ಇನ್ನೊಬ್ಬರಿಗೆ ಕೈ ತೋರಿಸುವ ಮೊದಲು ನಿಮ್ಮೊಳಗೆ ನೀವು ಹೇಗಿದ್ದೀರಿ ಅಂತ ಮೊದಲು ಯೋಚನೆ ಮಾಡಿ. ಇದು ಇವತ್ತಿನ ಸಮಾಜದ ದೊಡ್ಡ ದುರಂತ. ಅದು
ಹಿಂದೂ ಸಮಾಜದ್ದು. ನಾವು ಇನ್ನೊಬ್ಬರಿಗೆ ಕೈ ತೋರಿಸೋದಕ್ಕಿಂತ ನಮ್ಮಲ್ಲಿ ಏನೆಲ್ಲ ದೌರ್ಬಲ್ಯ ಇದೆ ನಮ್ಮೊಳಗೆ ಅದನ್ನು ಸರಿ ಮಾಡುವಂಥ ಪ್ರವೃತ್ತಿಯಲ್ಲಿ ಇನ್ನೊಬ್ಬರ ಒಳ್ಳೆ ಗುಣಗಳನ್ನು ಸ್ವೀಕಾರ ಮಾಡಿ ಮುಂದಿನ ಭವಿಷ್ಯತ್ತಿನಲ್ಲಿ ಒಳ್ಳೆ ಚಿಂತನೆ ಮಾಡತಕ್ಕಂಥ ಅವಶ್ಯಕತೆ ಬೇಕು. ಸಾಧು ಸಂತರಿರುವುದು ಕನಕ ಕಾಂಚನ ಕೀರ್ತಿಯನ್ನು ಬಿಟ್ಟು ದೇಶದ ಬಗ್ಗೆ, ಮುಂದಿನ ಮಕ್ಕಳ ಬಗ್ಗೆ, ಮುಂದಿನ ಭವಿಷ್ಯತ್ತಿನ ಬಗ್ಗೆ, ಮಕ್ಕಳ ಜೀವನ ಬಗ್ಗೆ ಪರಿತಪಿಸುವಂಥ ಮನೋಭಾವ ಎಲ್ಲ ಸಂತಶ್ರೇಷ್ಠರ ಹೃದಯದಲ್ಲಿ ಬರಬೇಕು. ಇದರ ಅವಶ್ಯಕತೆ ಇವತ್ತಿದೆ, ನೆನಪಿಟ್ಟುಕೊಳ್ಳಿ. ಮಕ್ಕಳನ್ನು ಹಾಗೆ ಬಿಡಬೇಡಿ. ಮಕ್ಕಳಿಗೆ ಈ ದೇಶ ಪ್ರೇಮ, ರಾಷ್ಟ್ರ ಪ್ರೇಮ ಮನೋಭಾವಗಳನ್ನು, ತಂದೆ ತಾಯಿಯ ಪ್ರೀತಿಯ ಬಾಂಧವ್ಯವನ್ನು ಬೆಸಿಬೇಕು ಅಂತ ಇದ್ದರೆ ಅವರಿಗೆ ಸಂಸ್ಕಾರಯುತವಾಗಿ ತಾಯಿ ಮೊದಲ ಜನನಿ ಅವಳು, ಮೊದಲ ಗುರು ಅವಳು. ಆ ಸಂಸ್ಕಾರವನ್ನು ಮನೆಯಿಂದ ಬರಬೇಕು ಅಂತಾದರೆ ನಿಮ್ಮ ಮನೆ ಹತ್ರ ಅಲ್ಲಲ್ಲಿ ಕೇಶವ ಮಕ್ಕಳ ಶಿಶು ಮಂದಿರವನ್ನು ಅಲ್ಲಲ್ಲಿ ಪ್ರಾರಂಭಿಸಿ, ಭಜನಾ ಮಂದಿರಕ್ಕೆ ಮಕ್ಕಳನ್ನು ಕಳಿಸಿ, ಶಿಶು ಮಂದಿರಕ್ಕೆ ಮಕ್ಕಳನ್ನು ಕಳಿಸಿ. ಹಿಂದೂ ಧರ್ಮದ ಸಂಸ್ಕಾರವನ್ನು ಸೂಕ್ಷ್ಮವಾದ ವಿಚಾರಧಾರೆಗಳನ್ನು ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನಾವೆಲ್ಲ ಸತ್ಯನಾರಾಯಣ ಪೂಜೆ ಆಗ್ತದೆ, ಶನೀಶ್ವರ ಪೂಜೆ ಆಗ್ತದೆ, ದುರ್ಗಾ ಪೂಜೆ ಆಗ್ತದೆ, ಎಲ್ಲ ಭಾಗವಹಿಸ್ತೇವೆ. ಪ್ರತಿಯೊಬ್ಬ ಮನೆಯಲ್ಲಿ, ಹಿಂದೂಗಳ ಮನೆಯಲ್ಲಿ ವರ್ಷಕ್ಕೊಂದು ಗಣಹೋಮ ಆಗ್ತದೆ. ಯಾರ ಹತ್ರ ಅದು ಕೇಳಿ ಗಣಹೋಮ ಏನು ಯಾರಿಗೂ ಗೊತ್ತಿಲ್ಲ. ಮನಸ್ಸನ್ನು ದೇವರ ಹತ್ರ ಏರಿಸಿ ಎಲ್ಲರೂ ಸಾಮೂಹಿಕವಾಗಿ ಮಾಡುವಂಥ ಪ್ರಾರ್ಥನೆ ಅದು ಭಾಳ ಶಕ್ತಿಯುತವಾದ್ದು. ಆ ಪ್ರಾರ್ಥನೆಯ ಸಂದರ್ಭದಲ್ಲಿ ನಾವು ಮಾತಾಡುವಂಥದ್ದು, ಮೊಬೈಲಲ್ಲಿ ಮಾತಾಡುವಂಥದ್ದು, ಮೊಬೈಲಲ್ಲಿ ನೋಡುವಂಥದ್ದು, ಅಸಭ್ಯ ವರ್ತನೆಗಳನ್ನು ಬಿಟ್ಟುಬಿಡಿ. ಭಜನಾ ಮಂದಿರದೊಳಗೆ, ದೇವಸ್ಥಾನದೊಳಗೆ ಪ್ರಾರ್ಥನೆ ಆಗುವಾಗ ಮನಸ್ಸನ್ನು ಸುದೀರ್ಘವಾಗಿ ನಿಮ್ಮ ಮನಸ್ಸನ್ನು ಆ ಪ್ರಾರ್ಥನೆ ಮೇಲೆ ಇಟ್ಕೊಳ್ಳಿ. ಆ ಸಂಕಲ್ಪ ಎಲ್ಲ ಈಡೇರಲಿಕ್ಕೆ ಮಾಡತಕ್ಕಂಥ ಪ್ರಾರ್ಥನೆಯಲ್ಲಿ ನಿಜವಾದಂಥ ಶಕ್ತಿ ಇದೆ. ಆ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. ತೀರ್ಥ ಸೇವನೆ ಮಾಡೋದು ಪಾಯಸ ತಿಂದಾಗೆಲ್ಲ. ತೀರ್ಥ ಸೇವನೆ ಮಾಡುವಾಗ ಶಬ್ದವೇ ಬರಬಾರ್ದು. ತೀರ್ಥದ ಒಂದು ಬಿಂದು ನೀರು ಕೈಗೆ ಬಿದ್ದಂಥ ನೀರು ನೆಲಕ್ಕೆ ಬೀಳಬಾರ್ದು. ಅಷ್ಟು ಜಾಗರೂಕವಾಗಿ ಪ್ರಸಾದತೆ ಕೊಡಬೇಕು. ಮುನಿಗಳ ಸಂತರ ಕೈಯಲ್ಲಿ ಸಿಗದ ಮಂತ್ರಾಕ್ಷತೆ ಭಾಳ ಪವಿತ್ರವಾದ್ದು. ಆ ಮಂತ್ರಾಕ್ಷತೆ ಒಂದು ಕಾಳು ಕೂಡ ಕೆಳಗೆ ಬಿಡಬಾರ್ದು. ಅದನ್ನು ಕೊಂಡೋಗಿ ಮನೆಯಲ್ಲಿ ಇಟ್ಟು, ಭದ್ರವಾಗಿ ಇಟ್ಟು, ನಿಮ್ಮ ಸಂಪತ್ತಿಡುವ ಜಾಗ ದೇವರ ಕೋಣೆಯಲ್ಲಿಟ್ಟು ನೀವು ಅದನ್ನು ಆರಾಧಿಸಿಕೊಂಡು ಬನ್ನಿ. ಅಷ್ಟೇ ಶಕ್ತಿ ಉಂಟು. ಆ ಮಂತ್ರಾಕ್ಷತೆ ಎಷ್ಟು ವರ್ಷ ಹೋದರೆ ಹಾಳಾಗೋದಿಲ್ಲ. ಇದರಲ್ಲಿ ಬಹಳಷ್ಟು ಪವಿತ್ರತೆ ಇದೆ. ಆ ಪಾವಿತ್ರತೆಯನ್ನು ಉಳಿಸುವಂಥ ಪರಿಸ್ಥಿತಿಗಳನ್ನು ಪ್ರತಿ ಮನೆಯಲ್ಲಿ ನಾವು ಆಚರಣೆ ತರುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಸುದೃಢವಾಗಿ ಇಡೀ ಹಿಂದೂ ಸಮಾಜ ಎದ್ದೇಳಬೇಕು ಅಂತ ಆದರೆ ಈ ಎಲ್ಲ ಸಂಕಲ್ಪಗಳು, ಭಜನಾ ಮಂದಿರ, ದೇವಸ್ಥಾನ, ಮಠ ಮಂದಿರಗಳಲ್ಲಿ ಆಗತಕ್ಕಂಥ ಪ್ರಾರ್ಥನೆಗಳು, ಸಾಮೂಹಿಕವಾಗಿ ನಡೆಯತಕ್ಕಂಥ ಪ್ರಾರ್ಥನೆಗಳಲ್ಲಿ ಮನಸ್ಸನ್ನು ಒಗ್ಗೂಡಿಸಿ ಮಾಡುವಂಥ ಪ್ರಾರ್ಥನೆಯ ಶಕ್ತಿಯನ್ನು ತಾವೆಲ್ಲರೂ ಅನುಭವಿಸಲಿಕ್ಕೆ ಆ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಶಕ್ತಿ ಕೊಡಲಿ. ಮುಂದಿನ ದಿವಸದಲ್ಲಿ ಬರತಕ್ಕಂಥ ಎಲ್ಲ ರೀತಿಯ ಸಾಂದರ್ಭಿಕವಾಗಿ ಈ ದೇಶದಲ್ಲಿ ಆಗತಕ್ಕಂಥ ಅವಾಂತರದಿಂದ ಇಡೀ ಹಿಂದೂ ಸಮಾಜವನ್ನು ಸುದೃಢವಾಗಿ ಬೆಳೆಸಲಿಕ್ಕೆ ಈ ಹಿಂದೂ ಸಾಮ್ರಾಜ್ಯದಲ್ಲಿ ಬರತಕ್ಕಂಥ ಎಲ್ಲ ರೀತಿಯ ಸಂದರ್ಭೋಚಿತವಾಗಿ ಜನಸಾಮಾನ್ಯರಿಂದ ಹಿಡಿದು ಎಲ್ಲರಿಗೂ ಒಂದೇ ರೀತಿಯ ಶಕ್ತಿಯ ಆ ಪ್ರಭಾವವನ್ನು ಆ ಭಗವಂತ ತೋರಿಸಿಕೊಂಡು ಈ ಪ್ರಕೃತಿಯನ್ನು ಉಳಿಸಿ ಬೆಳೆಸ್ತಕ್ಕಂಥ ದೊಡ್ಡ ಜವಾಬ್ದಾರಿ ಕೂಡ ಇನ್ನು ಮುಂದಿನ ದಿವಸಗಳಲ್ಲಿ ನಮಗೆಲ್ಲ ಇದೆ. ಆ ಪ್ರಕೃತಿಯನ್ನು ಉಳಿಸೋಣ, ನೀರನ್ನು ಇಂಗಿಸೋಣ, ಗಿಡ ಮರಗಳನ್ನು ಬೆಳಗಿಸೋಣ, ಮನೆಯ ಸುತ್ತ ತುಳಸಿ ಗಿಡವನ್ನೇ ಬೆಳೆಸೋಣ. ಅದೇ ರೀತಿ ಆಹಾರ ಸೇವನೆ ಸಂದರ್ಭದಲ್ಲಿ ಕೂಡ ಬೆಳಗತ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಇಡೀ ದಿವಸ ತಿನ್ನುವ ಅಭ್ಯಾಸವನ್ನು ಬಿಟ್ಟು ತಿನ್ನಬೇಕಾದದ್ದನ್ನೇ ತಿನ್ನುವಂಥದ್ದನ್ನೇ ತಿಂದು ಬದುಕುವಂಥ ರೀತಿಯಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿಯಂತ ಹೆಚ್ಚಿಸುವಂಥ ಆ ಪ್ರಮೇಯವನ್ನು ಸೃಷ್ಟಿಸತಕ್ಕಂಥ ಮನೋಭಾವ ಎಲ್ಲ ಕಡೆ ಬೆಳಗಿ ಬರಲಿ ಅಂತ ಪ್ರಾರ್ಥನೆ ಮಾಡಿ, ವೇದಿಕೆಯಲ್ಲಿದ್ದಂಥ ಎಲ್ಲರಿಗೂ, ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೂ ಇನ್ನೂ ಕೂಡ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಲಿಕ್ಕೆ ಅವರಿಗೆ ಇನ್ನಷ್ಟು ಶಕ್ತಿ ಕೊಡಲಿ. ಬಹುಶಃ ಅವರು ಬ್ಯಾಂಗ್ಳೂರಿನಿಂದ ಬಂದು ಪುನಃ ಬ್ಯಾಂಗ್ಳೂರಿಗೆ ಹೋಗಲಿಕ್ಕಿದ್ದಾರೆ. ಅವರ ಪ್ರಯಾಣ ಸುದೀರ್ಘವಾಗಿ ನಡೀಲಿ. ಅವರಿಗೆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ. ವೇದಿಕೆ ಇದ್ದಂಥ ಎಲ್ಲರಿಗೂ ಪ್ರತ್ಯೇಕ ಹೆಸರಿಲ್ಲದೆ ಅವರವರ ಕ್ಷೇತ್ರದಲ್ಲಿ ಸಾಮಾಜಿಕವಾಗಿಯೂ, ಧಾರ್ಮಿಕವಾಗಿಯೂ, ಶೈಕ್ಷಣಿಕವಾಗಿಯೂ ಎಲ್ಲ ಕ್ಷೇತ್ರದಲ್ಲಿ ಸೇವೆ ಮಾಡತಕ್ಕಂಥ ಎಲ್ಲರಿಗೂ ಎಲ್ಲ ಅವಕಾಶವನ್ನು ಮಾತಾಯಿ ಕರುಣಿಸಲಿ. ತಾಯಂದರು ಆದಷ್ಟು ಅರಸಿನ ಕುಂಕುಮ ಹಾಕಿ, ಬೆತ್ತಲೆ ಹಾಕಿ, ಕೈಬಳೆ ಹಾಕಿ, ತಾಳಿಯನ್ನು ಭದ್ರವಾಗಿ ಹೃದಯ ಭಾಗದಲ್ಲಿ ಇಡಿ. ತಾಳಿಯನ್ನು ಚಿನ್ನಕ್ಕೆ ಬೆಲೆ ಜಾಸ್ತಿ ಆದಾಗೆ ತಾಳಿಯನ್ನು ಉದ್ದ ಮಾಡಬೇಡಿ. ಹೃದಯದಲ್ಲಿ ತಾಳಿ ಮೆರಿಬೇಕು ಯಾವಾಗಲೂ. ಇದನ್ನೆಲ್ಲ ಬೆತ್ತಲೆ ಹಾಕಿ, ಬೆತ್ತಲೆ ಮಧ್ಯದಲ್ಲಿ ದೇವತಾ ಪ್ರಸಾದ ಹಾಕಿ, ಅದು ಪವಿತ್ರವಾದಂಥ ಹೆಣ್ಣಿನ ವರ್ಚಸ್ಸು ಮತ್ತು ತೇಜಸ್ಸಿನ ಪ್ರಾಕಾರಕ್ಕೆ ಶಕ್ತಿ ಕೊಡತಕ್ಕಂಥ ಕೇಂದ್ರ ಬಿಂದು. ಅವಳೇ ಸೌಭಾಗ್ಯವತಿ, ಅವಳೇ ಗೃಹಲಕ್ಷ್ಮಿಯಾಗಿ ಮನೆಯಲ್ಲಿ ಬೆಳಗತಕ್ಕಂಥ ಶಕ್ತಿ ಈ ಎಲ್ಲ ಆಚರಣೆಯಿಂದ, ಈ ಆಚಾರದಿಂದ ಇರ್ತದೆ. ಅದನ್ನು ಎಲ್ಲರೂ ಮತ್ತು ಎಳೆ ಮಕ್ಕಳಿಗೆ, ಕಾಲೇಜಿಗೆ ಹೋಗುವ ಮಕ್ಕಳಿಗೆ ಮೂಗುತ್ತಿ ಧಾರಣೆ ಮಾಡಿ,
ಕೆಲವು ತಾಯಂದ್ರ ಹತ್ರ ಕೇಳಿದೆ, ಶ್ರೀನಿವಾಸ ಪೂಜಾರಿ ಏನಮ್ಮ ನಿಮ್ಮ ಮಕ್ಕಳಿಗೆ ಮೂಗುತಿ ಧಾರಣೆ ಮಾಡಲಿ, ದಾಲೇಜ್ ಹಾಲು ಕಾಲೇಜಿಗೆ ಪೋಪಲ್ ಹಾಲು ಕಾಲೇಜಿಗೆ ಪೋಪಲ್ ಒಂದು ದಿನ ಪೊನ್ನ ನೀವು ಪೋದು ಗೋಶಾಲ ಬಾಡೋಲ್ಲ ಅಪ್ಪಗನೇ ಗೊತ್ತಾಪಿನ ಅದು ಪೋತಲ್ಲ నేను ಪೂರ ಎಚ್ಚರಡು ನಿಕ್ಲು ಗಮನದೆತ್ತೊನ್ನೆ ಆಚರಣೆ ಬೊಕ ಆಚಾರ ನಮ್ಮ ಹಿಂದೂ ಧರ್ಮಡು ಬಾಜಾತು ಸೂಕ್ಷ್ಮ ವಿಚಾರಲುಂಡು ಅವೇನು ಪೂರ ಅರ್ಥವಿಸರ ದೇವರು ಪೂರರೆಗ್ಲ ಶಕ್ತಿ ಕೊಡೊಂದು ಪ್ರಾರ್ಥನೆ ಮಂತದ ಎರಡು ಪಾತ್ರ ಗುರುಚರಣ ಸಮರ್ಪಣೆ ಮಂತ್ರ ಜೈ ಗುರುದೇವ ದತ್ತ ಅವಧಿ ಚಿಂತ. ಈ ಸಂದರ್ಭದಲ್ಲಿ 44 ಸಂಘಟನೆಗಳು ಈ ಒಂದು ಉತ್ಸವದ ಸಹಕಾರಕ್ಕೆ ಪೂರ್ಣ ಪ್ರಮಾಣದ ಸಹಕಾರ ಕೊಟ್ಟಿದೆ. ಸರ್, ನಾವು ಪ್ರಾರಂಭ ಮಾಡುವಾಗ 26 ಸಂಘಟನೆ ಒಟ್ಟಿಗೆ ಇದ್ದುಕೊಂಡು ಮಾಡಿದ್ದು. ಆದರೆ 25 ವರ್ಷ ಆಗುವಾಗ ಇದು 44 ಸಂಘಟನೆ ಆಗಿದೆ ಹೊರತು 26ರಿಂದ ಕಡಿಮೆ ಆಗಲಿಲ್ಲ. 44ಕ್ಕೆ ಮುಟ್ಟಿದ್ದೇವೆ. ಎಲ್ಲರನ್ನ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಈ ಉತ್ಸವದ ಜೊತೆಗೆ ತಗೊಂಡೋಗಿದ್ದೇವೆ. ನಾನು ಉತ್ಸವದಲ್ಲಿ ಟ್ಯಾಬ್ಲೋ ಇದೇ ರೀತಿ ಇರಬೇಕು, ಇಷ್ಟೇ ಗಂಟೆಗೆ ಹೊರಡಬೇಕು, ಇಷ್ಟೇ ಗಂಟೆಗೆ ಓಕಲಿ ಮಾಡಬೇಕು ಅಂತ ಎಲ್ಲ ಯಾವ ಸೂಚನೆಯನ್ನು ನಾವಿಲ್ಲಿ ಕೊಟ್ಟಿದ್ದೇವೆ ಅದನ್ನು ಅಕ್ಷರಶಃ ಪಾಲನೆಯನ್ನು ನಮ್ಮ ಸಂಘಟನೆಯವರು ಎಲ್ಲ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಅವರಿಗೆ ಎಲ್ಲರಿಗೂ ಮಂದಿರದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ, ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಇವಾಗ ನಮ್ಮ 44 ಸಂಘಟನೆಗೆ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸಿದೆ. ಈಗ ರಾಪ್ಟರ್ಸ್ ಕುಂಪಲ ಅಂತ ಮತ್ತು ಹಿಂದೂ ಜಾಗರಣ ವೇದಿಕೆ ಈ ಎರಡು ಸಂಘಟನೆಯ ಪ್ರಮುಖರಿದ್ದಾರೆ. ಅವರಿಗೆ ಅಭಿನಂದನೆಗಳ ಶಾಲುಗಳನ್ನು ಸ್ಮರಣಿಕೆಗಳನ್ನು ನೀಡಬೇಕಾಗಿ ವಿನಂತಿಯನ್ನು ಸ್ವಾಮೀಜಿ ಮತ್ತು ಮಾನ್ಯ ಮಂತ್ರಿ ಸಚಿವರ ಹತ್ರ ವಿನಂತಿ ಮಾಡಿ. ಸಮಾಜ ಕಲ್ಯಾಣ ಸಚಿವರು ನಮ್ಮ ಜೊತೆ ಬಂದಿದ್ದಾರೆ. ಭಜನಾ ಸಂದರ್ಭದಲ್ಲಿ ಕೂಡ ನಮಗೆ ಬಂದು ಮಾರ್ಗದರ್ಶನ ಮಾಡಿದವರು. ಈ ಸಂದರ್ಭದಲ್ಲಿ ಉತ್ಸವಕ್ಕೆ 25ನೇ ವರ್ಷದ ಉತ್ಸವ ಕೂಡ ನಮ್ಮ ಜೊತೆ ಭಾಗವಹಿಸಿ ನಮಗೆಲ್ಲರಿಗೂ ಪ್ರೇರಣಾಚಾರ್ಯವರು ತಮ್ಮ ಅಭಿಪ್ರಾಯದ ಮಾತುಗಳನ್ನು ನೀಡಬೇಕಾಗಿ ವಿನಂತಿ. ಕುಂಪಾಲದಲ್ಲಿರುವಂಥ ಬಾಲಕೃಷ್ಣ ಮಂದಿರಕ್ಕೆ ಬರ್ತಾ ಇದ್ದೆ. 25ನೇ ವರ್ಷ ಆದ್ರಿಂದ ಬರಲೇಬೇಕಾದಂಥ ಒಂದು ಪ್ರೇರಣೆ, ಒಂದು ಆಸೆ ಇತ್ತು. ಬಹಳ ಪ್ರೀತಿಯಿಂದ ಬಂದಿದ್ದೇನೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಕುಂಪಾಲದಲ್ಲಿರುವಂಥ ಬಾಲಕೃಷ್ಣ ಮಂದಿರ ಅಂತ ಹೇಳಿದರೆ ಇಡೀ ಕರ್ನಾಟಕಕ್ಕೆ ಮಾದರಿಯಾಗುವಂಥ ಕೆಲಸ ಕಾರ್ಯಗಳನ್ನು, ಭಜನೆಗಳನ್ನು ಮಾಡುತ್ತೆ ಅನ್ನುವಂಥ ನಂಬಿಕೆ ನಮಗೆ. ಇವತ್ತು ಬೆಳಿಗ್ಗೆ ಇಸ್ಕಾನ್ನ ಸ್ವಾಮೀಜಿಯವರು ನೀನು ಸ್ವಲ್ಪ ದೇವಸ್ಥಾನಕ್ಕೆ ಬಂದು ಹೋಗು ಅಂತ ಹೇಳಿದರು. ಇಸ್ಕಾನ್ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಆ ಶ್ರೀಕೃಷ್ಣನ ಅವರು ಪೂಜೆ ಮಾಡುವಂಥ ಪದ್ಧತಿಗಳು ನಮ್ಮ ದೇಶದವರು ಮಾತ್ರ ಅಲ್ಲ, ವಿದೇಶದಿಂದ ಬಂದು 100 ಜನ ಅಲ್ಲಿ ಭಾಗವಹಿಸಿರುವಂಥದ್ದು. ಈ ಭಾಷೆ ಏನೋ ಗೊತ್ತಿಲ್ಲ, ಈ ಸಂಸ್ಕೃತಿ ಏನಂತ ಗೊತ್ತಿಲ್ಲ, ಇಲ್ಲಿಯ ರೀತಿಗಳು ಏನಂತ ಗೊತ್ತಿಲ್ಲ. ಆದರೆ ಅಮೇರಿಕ ಸೇರಿದಂತೆ ಅನೇಕ ದೇಶಗಳಿಂದ ಬಂದು ಶ್ರೀಕೃಷ್ಣ ಭಜನೆಯಲ್ಲಿ ಮತ್ತು ಶ್ರೀಕೃಷ್ಣನ ಭಜನಾ ನೃತ್ಯದಲ್ಲಿ ಭಾಗವಹಿಸುವುದನ್ನು ನೋಡಿದಾಗ ನಮಗೆ ಆಶ್ಚರ್ಯ ಆಗಿಬಿಡುತ್ತೆ. ಅಂಥ ಒಂದು ಸಂಪ್ರದಾಯಗಳು ಮತ್ತು ಈ ಶ್ರೀಕೃಷ್ಣನ ಅಷ್ಟಮಿ ದಿವಸ ಆಗಿರುವಂಥ ಒಟ್ಟು ಚಟುವಟಿಕೆಗಳು ಇಡೀ ನಮ್ಮ ದೇಶವನ್ನು ಮುನ್ನಡೆಸ್ತದೆ ಅನ್ನುವಂಥ ನಂಬಿಕೆ ಆಧಾರದಲ್ಲಿ ನಾವೆಲ್ಲ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೇವೆ. ಈ ಬಾಲಕೃಷ್ಣ ಮಂದಿರದ ಮೂಲಕ ಸಮಾಜ ಕಟ್ಟುವಂಥ ಕೆಲಸಕ್ಕೆ ಶಕ್ತಿ ಮೀರಿ ಪ್ರಯತ್ನ ಪಡ್ತಿರುವಂಥ ನಮ್ಮ ಸತೀಶ್ ಕುಂಪಾಲ್ನ ಸಹಿತ ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಜೋಡಿಸ್ಕೊಂಡಿದ್ದೀರಿ ಇವರೆಲ್ಲರಿಗೂ ಕೂಡ ಸರ್ಕಾರದ ಪರವಾಗಿ ಅಭಿನಂದನೆ ಹೇಳಿ, ಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನ ನಮಗೆ ಮತ್ತಷ್ಟು ಸಿಗಲಿ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ನಮಸ್ಕಾರ, ಧನ್ಯವಾದ. ಮನದಂತರದ ಎಷ್ಟೋ ಕೆಲಸ ಕಾರ್ಯ, ಸರ್ಕಾರದ ಕೆಲಸ ಕಾರ್ಯ ಒತ್ತಡ ಕೂಡ ನಮ್ಮ ಬಾಲಕೃಷ್ಣ ಮಂದಿರದ ಮೇಲೆ ಅಪ್ಪರ ಪ್ರೀತಿ ಇಟ್ಟು ಸತೀಶ್ ಕುಂಬಲ್ರ ಮತ್ತೆ ಅಭಿಮಾನ ಇಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಶ್ರೀಯುತ ಕೋಟ ಶ್ರೀ ಪೂಜಾರಿ ಅವರು, ಜೊತೆಯಲ್ಲಿ ನಮ್ಮ ಪೂಜ್ಯ ಸ್ವಾಮೀಜಿಯವರು ಮತ್ತೆಲ್ಲ ನಮ್ಮ ಅತಿಥಿಗಳು ಅವರ ಸೇರುವಿಕೆಯಲ್ಲಿ ಇದೀಗ ಮುದ್ದು ಕೃಷ್ಣ ಫೋಟೋ ಸ್ಪರ್ಧೆ, ಯಶೋಧ ಕೃಷ್ಣ ಫೋಟೋ ಸ್ಪರ್ಧೆ ಸುಮಾರು 400ಕ್ಕೂ ಅಧಿಕ ನಿಮ್ಮ ಕೋಟದ ಊರಿಂದ ಸಹ ಬಂದಿದೆ, ಕುಂದಾಪುರದಿಂದ ಸಹ ತುಂಬ ಫೋಟೋಗಳು ಬಂದಿದೆ. ಆ ಒಂದು ಒಳ್ಳೆ ಅಭಿಪ್ರಾಯ ಇತ್ತು. ಅದರಲ್ಲಿ ವಿಜೇತರಿಗೆ ನಾವು ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕಿದೆ. ಈ ಒಂದು ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ